ಮಾತಾಜಿ ಇನ್ನು ಪ್ರವೀಣ ಮಾತಾಜಿ ಬಂದಿಲ್ಲ. ಸ್ಕ್ರೀನ್ ಶೇರ್ ಮಾಡ್ಲಿ. ಫೋನ್ ಮಾಡ್ಲಾ ಮಾತಾಜಿ? ಫೋನ್ ಮಾಡ್ಲಾ ಅಥವಾ ಸ್ಟಾರ್ಟ್ ಮಾಡ್ಬಿಡ್ಲಾ? ನಾನು ಬಂದಿದ್ದಾರಲ್ಲ ಪ್ರವೀಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಗಂಧಗಿ ಪ್ರವೀಣ ಮಾತಾಜಿ ನಾನು ಸ್ಟಾರ್ಟ್ ಮಾಡ್ತೇನೆ ಪ್ರೇಯರು. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ನೀವು ಪಾತಿದ್ರೆ ಅನ್ನೋ ಪ್ರಾಬ್ಲಮ್ ಆಗ್ತದೆ. ಎಲ್ಲ ಭಕ್ತಾದಿಗಳಿಗೂ ಕೃಷ್ಣ ಪುರುಷೋತ್ತಮ ದೇವೋತ್ತಮ ಪರಮ ಪುರುಷ ಎನ್ನುವ ಪುಸ್ತಕವನ್ನು ಓದುವಿಕೆಗೆ ಎಲ್ಲರಿಗೂ ಸ್ವಾಗತ ಮತ್ತು ಸುಸ್ವಾಗತ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷು ಉನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ನಮೋ ಓಂ ವಿಷ್ಣುಪದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ವಂದೇಹಂ ಶ್ರೀಗುರೋ ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾಧೈತ್ವಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲ ಡಿವೋಟೀಸ್ಗೂ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂತ ನಮ್ಮ ಮಂಗಳೂರು ಇಸ್ಕಾನ್ ದೇವಾಲಯದಲ್ಲಿ ಅಧ್ಯಕ್ಷರಾದ ಶ್ರೀ ನಾಮ ನಿಷ್ಠದಾಸ್ ಪ್ರಭುಜಿಯವರಿಗೆ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನ ಅರ್ಪಿಸೋಣ. ನಾವು ಮೊದಲು ಹೇ ಕೃಷ್ಣ ಅನ್ನೋದು ಪ್ರೇಯರ್ ಅನ್ನ ಮಾಡಿ ನಂತರ ನಾವು ಶುರು ಮಾಡೋಣ. ಯಾರಾದ್ರೂ ಹೇಳೋದಿದ್ರೆ ಹೇಳ್ಬೋದು, ಹೇಳ್ಕೊಡ್ತೀರಾ? ಒಬ್ರು ಹೇಳಿ, ಬಾಕಿಯವರೆಲ್ಲ ಫಾಲೋ ಮಾಡೋಣ. ಹರೇ ಕೃಷ್ಣ. ಹೇಳಿ ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಕೃಷ್ಣ 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 ಹೇ ಕೃಷ್ಣ 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 ಹೇ. ಕೃಷ್ಣ 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 ಹೇ. ಕೃಷ್ಣ 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 ಹೇ. ಕೃಷ್ಣ 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 ರಕ್ಷಾ ಮಾಂ. ಕೃಷ್ಣ 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 ರಕ್ಷಾ ಮಾಂ. ಕೃಷ್ಣ 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 ಪಾಹಿ ಮಾಂ. ಕೃಷ್ಣ 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 ಪಾಹಿ ಮಾಂ. ರಾಮ ರಾಘವ ರಾಮ ರಾಘವ ರಾಮ ರಾಘವ ರಕ್ಷಾ ಮಾಂ. ರಾಮ ರಾಘವ ರಾಮ ರಾಘವ ರಾಮ ರಾಘವ ರಕ್ಷಾ ಮಾಂ. ಕೃಷ್ಣ ಕೇಶವ ಕೃಷ್ಣ ಕೇಶವ ಕೃಷ್ಣ ಕೇಶವ ಪಾಹಿ ಮಾಂ. ಕೃಷ್ಣ ಕೇಶವ ಕೃಷ್ಣ ಕೇಶವ ಕೃಷ್ಣ ಕೇಶವ ಪಾಹಿ ಮಾಂ. ಕೃಷ್ಣ 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 ಹೇ. ಕೃಷ್ಣ 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 ಹೇ. ಶ್ರೀರಾಮ್ ಶ್ರೀ ಕೃಷ್ಣ ಪಾಹಿ ಮಾಂ.
श्रीराम रक्ष मां श्रीकृष्ण पाहि मां 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 ಥ್ಯಾಂಕ್ ಯು ಎಲ್ಲ ಭಕ್ತರಿಗೂ ಥ್ಯಾಂಕ್ हरे ಯು कृष्ण माताजी ಹರೇ ಕೃಷ್ಣ ಮಾತಾಜಿ. ಮಾತಾಜಿ ವೇಣಿ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ನಾಗವೇಣಿ ಹರೇ ಕೃಷ್ಣ ನಾಗವೇಣಿ ಹರೇ ಮಾತಾಜಿ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಾಡ್ತೀರಾ ನಿಮಗೆ ಬೇಕು ಆದಿತ್ತು, ನೀವು ಮಾಡೋದಾದ್ರೆ ಮಾಡ್ಬೋದು ಮಾತಾಜಿ. ಇನ್ನು ನಾಳೆ ತನಕ ಮಾಡಿ. ಆಯ್ತು. ಎಲ್ಲಿಂದ ಮಾತಾಜಿ? ಪ್ರವೀಣ ಮಾತಾಜಿ. ಒಂದ್ ನಿಮಿಷ ಮಾತಾಜಿ ಹೇಳ್ತೀನಿ. ನಿನ್ನೆ ಅಧ್ಯಾಯ 9 ಹೌದು, ಇದರಲ್ಲಿ ಇವಾಗ ಪೇಜ್ ನಂಬರ್ 29ನೇ ಅಧ್ಯಾಯದಲ್ಲಿ ಪೇಜ್ ನಂಬರ್ 212 212ರಲ್ಲಿ ಫಸ್ಟ್ ಪ್ಯಾರ ಆಗಿದೆ. ಹೌದು ಓದ್ತೀರಲ್ವಾ ಮಾತಾಜಿ? ಓದಿಸ್ಬೇಕಲ್ವಾ? ಮಾತಾಜಿ ಓದಿಸ್ತೀನಿ ನಾನು. ಒಂದ್ ನಿಮಿಷ ಸ್ಕ್ರೀನ್ ಶೇರ್ ಮಾಡ್ತೀನಿ ಈಗ. ಆಯ್ತು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಟೆಕ್ಸ್ಟ್ ಬುಕ್ ಇದ್ದವ್ರು ಓದಿ, ಈಗ ಸ್ಟಾರ್ಟ್ ಮಾಡಿ. ಬುಕ್ ಇದೆಯಾ? ಬುಕ್ ಇದ್ದವ್ರು ಸ್ಟಾರ್ಟ್ ಮಾಡಿ. 212ನೇ ಇದರಲ್ಲಿ 2ನೇ ಪ್ಯಾರ, ಭಗವದ್ಗೀತೆಯ 18ನೇ ಅಧ್ಯಾಯದಲ್ಲಿ ಅಲ್ಲಿಂದ. ಇವತ್ತು ಹೌದು, ಎ ಆಲ್ಫಾಬೆಟ್ ನಿಂದ ಸ್ಟಾರ್ಟ್ ಆಗ್ತದೆ. ಸ್ಟಾರ್ಟ್ ಮಾಡಿ ಬುಕ್ ಇದ್ದವರು. ನೂರ 8, 210. ಪ್ರಭಾವತಿ ಮಾತಾಜಿ ಮಾಡ್ತೀರಾ? 212 ಮಾತಾಜಿ. ಹೌದು ಮಾತಾಜಿ. ಭಗವದ್ಗೀತೆಯ 212 ಸುಖ ಮುನಿಗಳು ಮುಂದುವರಿದು, ಕೃಷ್ಣನು ಓದಿ. ಸಾಮಾನ್ಯ ಮನುಷ್ಯನಲ್ಲ ಎಂದು ಪರೀಕ್ಷಿತ್ ಮಹಾರಾಜನಿಗೆ ತಿಳಿಸಿದನು. ಅವನು ಎಲ್ಲಾ ಆಧ್ಯಾತ್ಮಿಕ ಗುಣಗಳಿಂದ ತುಂಬಿ ತುಳುಕುವ ದೇವೋತ್ತಮ ಪರಮಪುರುಷ. ತನ್ನ ನಿಸ್ಕಾರಣ ಕರುಣೆಯಿಂದ ಅವನು ಈ ಭೌತಿಕ ಜಗತ್ತಿನಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಕಾಣಿಸಿಕೊಂಡಾಗ ಯಾವ ಬದಲಾವಣೆಯೂ ಇರದೆ ತಾನು ಇದ್ದಂತೆಯೇ ಕಾಣಿಸಿಕೊಳ್ಳುತ್ತಾನೆ. ಇದನ್ನು ಭಗವದ್ಗೀತೆಯಲ್ಲಿಯೂ ದೃಢಪಡಿಸಿದೆ. ಅಲ್ಲಿ ಪ್ರಭು ತಾನು ತನ್ನ ಆಧ್ಯಾತ್ಮಿಕ ಶಕ್ತಿಯಲ್ಲಿ ಕಾಣಿಸಿಕೊಳ್ಳುವುದಾಗಿ ಹೇಳುತ್ತಾನೆ. ಅವನು ಈ ಭೌತಿಕ ಶಕ್ತಿಗೆ ಒಳಗಾಗಿ ಕಾಣಿಸಿಕೊಳ್ಳುವುದಿಲ್ಲ. ಭೌತಿಕ ಶಕ್ತಿಯು ಅವನ ನಿಯಂತ್ರಣದಲ್ಲಿದೆ. ಭೌತಿಕ ಶಕ್ತಿಯು ಅವನ ಮೇಲ್ವಿಚಾರಣೆಯಲ್ಲಿ ಕೆಲಸ ಮಾಡುತ್ತದೆ ಎಂದು ಭಗವದ್ಗೀತೆಯಲ್ಲಿ ದೃಢಪಡಿಸಿದೆ. ಮೂಲ ವಸ್ತು ಆಡಿದಂತೆ, ಆಡುವ ನೆರಳಿನಂತೆ ದುರ್ಗಾ ಎಂಬ ಹೆಸರಿನ ಭೌತಿಕ ಶಕ್ತಿಯು ಕೆಲಸ ಮಾಡುತ್ತದೆ ಎಂದು ಬ್ರಹ್ಮ ಸಂಹಿತೆಯಲ್ಲಿ ದೃಢಪಡಿಸಿದೆ. ಇದೆಲ್ಲದರ ನಿರ್ಣಯವೆಂದರೆ ಕೃಷ್ಣನ ರೂಪ, ಗುಣ, ಸಿರಿ, ಕೀರ್ತಿ, ಬಲ ಅಥವಾ ತ್ಯಾಗ ಅಥವಾ ಕಾಮದಿಂದಾಗಲಿ, ಕ್ರೋಧದಿಂದಾಗಲಿ, ಭಯದಿಂದಾಗಲಿ, ಪ್ರೀತಿಯಿಂದಾಗಲಿ, ಸ್ನೇಹದಿಂದಾಗಲಿ ಒಬ್ಬ ಮನುಷ್ಯನು ಹೇಗಾದರೂ ಕೃಷ್ಣನಿಂದ ಆಕರ್ಷಿತನಾದರೆ ಅವನು ಮುಕ್ತಿ ಹೊಂದಿ ಭೌತಿಕ ಕಶ್ಮಲದಿಂದ ಬಿಡುಗಡೆ ಪಡೆಯುತ್ತಾನೆ ಎನ್ನುವುದು ಖಂಡಿತ. ಭಗವದ್ಗೀತೆಯ 18ನೇ ಅಧ್ಯಾಯದಲ್ಲಿ ಕೃಷ್ಣ ಪ್ರಜ್ಞೆಯನ್ನು ಬೋಧಿಸುವುದರಲ್ಲಿ ನಿರತನಾದವನು ತನಗೆ ಬಹು ಪ್ರಿಯನಾಗುತ್ತಾನೆ ಎಂದು ಪ್ರಭು ಹೇಳುತ್ತಾನೆ. ಶುದ್ಧ ಕೃಷ್ಣ ಪ್ರಜ್ಞೆಯನ್ನು ಬೋಧಿಸುವ ಉಪದೇಶಕನು ತನ್ನ ಹೋರಾಟದಲ್ಲಿ ಅನೇಕ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ. ಕೆಲವೊಮ್ಮೆ ಸಾವಿಗೂ ವಶನಾಗಬೇಕಾಗುತ್ತದೆ. ಇದೆಲ್ಲವನ್ನು ಕೃಷ್ಣನಿಗಾಗಿ ಮಾಡುವ ತಪಸ್ಸು ಎಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಕೃಷ್ಣನು ಇಂತಹ ಬೋಧಕನು, ತನಗೆ ಅತ್ಯಂತ ಪ್ರೀತಿ ಪಾತ್ರನು ಎಂದು ಹೇಳಿದ್ದಾರೆ. ತಮ್ಮ ಮನಸ್ಸನ್ನು ಅವನಲ್ಲಿ ಕೇಂದ್ರೀಕರಿಸಿದ ಮಾತ್ರದಿಂದ ಕೃಷ್ಣನ ಶತ್ರುಗಳು ಮೋಕ್ಷವನ್ನು ನಿರೀಕ್ಷಿಸಬಹುದಾದ್ರೆ ಕೃಷ್ಣನಿಗೆ
ಅಷ್ಟೊಂದು ಪ್ರೀತಿ ಪಾತ್ರರಾದವರ ವಿಷಯವನ್ನು ಹೇಳುವುದೇನು? ಕೃಷ್ಣ ಪ್ರಜ್ಞೆಯನ್ನು ಬೋಧಿಸುವುದರಲ್ಲಿ ನಿರತರಾದವರ ಮೋಕ್ಷವು ಎಲ್ಲಾ ಸಂದರ್ಭಗಳಲ್ಲಿಯೂ ನಿಶ್ಚಯವಾದದ್ದು ಎಂದೇ ಇದೆಲ್ಲದರ ನಿರ್ಣಯ. ಆದರೆ ಇಂತಹ ಬೋಧಕರು ಮೋಕ್ಷವನ್ನು ಲಕ್ಷಿಸುವುದೇ ಇಲ್ಲ. ಏಕೆಂದರೆ ಕೃಷ್ಣ ಪ್ರಜ್ಞೆಯಲ್ಲಿ ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತನಾದವನು ಆಗಲೇ ಮುಕ್ತಿಯನ್ನು ಪಡೆದಿದ್ದಾನೆ. ಕೃಷ್ಣನು ಎಲ್ಲಾ ನಿಗೂಢ ಶಕ್ತಿಯ ದಿವ್ಯ ಪ್ರಭುವಾದ್ದರಿಂದ ಕೃಷ್ಣನಿಂದ ಆಕರ್ಷಿತನಾದವನು ಭವಬಂಧನದಿಂದ ನಿಶ್ಚಯವಾಗಿ ಬಿಡುಗಡೆಯಾಗುತ್ತಾನೆ ಎಂದು ಪರೀಕ್ಷಿತ್ ಮಹಾರಾಜನು ಯಾವಾಗಲೂ ಭರವಸೆಯನ್ನು ಇಟ್ಟುಕೊಳ್ಳಬೇಕು ಯಾಕೆ ಹಂಗೆ ಹುಡ್ಸಿಯಾ? ಎಂದು ಸುಖಮುನಿಗಳು ಅರಸನಿಗೆ ಹೇಳಿದರು. ನೆಕ್ಸ್ಟ್ ಓದಿ ಮಾತಾಜಿ. ನೆಕ್ಸ್ಟ್ ಯಾರು ಓದ್ತೀರಿ? ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ, ಹರೇ ಧನ್ಯವಾದಗಳು. ಕೃಷ್ಣ, ಧನ್ಯವಾದಗಳು. ಗಾಯತ್ರಿ ಮಾತಾಜಿ ಓದಿ. ಗಾಯತ್ರಿ ಮಾತಾಜಿ. ಎಲ್ಲಿಂದ ಮಾತಾಜಿ? ಆಗಲೇ ಲಾಸ್ಟ್ ಪ್ಯಾರಾ ಮಾತಾಜಿ. ಆಗಲೇ ವರ್ಣಿಸಿದಂತೆ. ಆಗಲೇ ವರ್ಣಿಸಿದಂತೆ ಗೋಪಿಯರೆಲ್ಲ ಕೃಷ್ಣನ ಸುತ್ತ ಮೇಲಕ್ಕೆ ಕೆಳಕ್ಕೆ ಹೋಗ್ತಾನೆ ಇದೆ. ಕೃಷ್ಣನ ಸುತ್ತ ನೆರೆದಾಗ ಕೃಷ್ಣನು ತನ್ನ ಮಾತಿನ ಚಮತ್ಕಾರದಿಂದ ಅವರನ್ನು ಸ್ವಾಗತಿಸಿ ಒಂದಿಗೆ ಅವರ ಉತ್ಸಾಹವನ್ನು ತಗ್ಗಿಸುತ್ತದೆ ಮಾತನಾಡಿದನು. ಕೃಷ್ಣನ ಮಾತಿನ ಪರಮಪ್ರಭು, ಅವನ ಭಗವದ್ಗೀತೆಯನ್ನು ಹೇಳಿದವನು. ಅವನು ತತ್ವಶಾಸ್ತ್ರ, ರಾಜಕಾರಣ, ಅರ್ಥಶಾಸ್ತ್ರ ಯಾವುದೇ ವಿಷಯವನ್ನು ಕುರಿತು ಅತ್ಯುನ್ನತ ಮಟ್ಟದಲ್ಲಿ ಮಾತನಾಡಬಲ್ಲ. ತನಗೆ ಅಷ್ಟೊಂದು ಪ್ರಿಯರಾಗಿದ್ದ ಗೋಪಿಯರ ಮುಂದೆಯೂ ಮಾತನಾಡಿದ ಮಾತಿನ ಚಮತ್ಕಾರದಿಂದ ಅವರನ್ನು ಸಂಮೋಹನಗೊಳಿಸಲು ಬಯಸಿದ. ಕೃಷ್ಣನ ವೃಂದಾವನದ ಮಹಿಳೆಯರೇ, ನೀವು ತುಂಬಾ ಅದೃಷ್ಟಶಾಲಿಗಳು. ನೀವು ನನಗೆ ಅತ್ಯಂತ ಪ್ರೀತಿ ಪಾತ್ರರು. ನೀವು ಇಲ್ಲಿಗೆ ಬಂದಿದ್ದೀರಿ ಎಂದು ನನಗೆ ಬಹು ಸಂತೋಷವಾಗಿದೆ. ವೃಂದಾವನದಲ್ಲಿ ಎಲ್ಲವೂ ಚೆನ್ನಾಗಿದೆ ಎಂದು ನಂಬಿದ್ದೇನೆ. ಈಗ ನನಗೆ ದಯವಿಟ್ಟು ಅಪ್ಪಣೆ ಮಾಡಿ, ನಿಮಗಾಗಿ ನಾನು ಏನು ಮಾಡಲಿ? ರಾತ್ರಿ ಇಂತಹ ವೇಳೆಯಲ್ಲಿ ಇಲ್ಲಿಯೇ ಬರುವುದರ ಉದ್ದೇಶವೇನು? ದಯವಿಟ್ಟು ಕುಳಿತುಕೊಳ್ಳಿ ಮತ್ತು ನಿಮಗಾಗಿ ನಾನು ಏನು ಮಾಡಬಲ್ಲೆ ತಿಳಿಸಿ ಎಂದನು. ಗೋಪಿಯರು ಕೃಷ್ಣನ ಸಹವಾಸವನ್ನು ಸವಿಯಲು, ಅವನೊಡನೆ ನೃತ್ಯ ಮಾಡಲು, ಅವನನ್ನು ಆಲಿಂಗಿಸಿ ಚುಂಬಿಸಲು ಅವನ ಬಳಿಗೆ ಬಂದಿದ್ದರು. ಕೃಷ್ಣನು ಎಲ್ಲಾ ಬಗೆಯ ಶಿಷ್ಟಾಚಾರವನ್ನು ತೋರುತ್ತಾ ಬಹು ಔಪಚಾರಿಕವಾಗಿ ಅವರನ್ನು ಬರಮಾಡಿಕೊಳ್ಳಲು ಪ್ರಾರಂಭಿಸಿದಾಗ ಅವರಿಗೆ ಬಹಳ ಆಶ್ಚರ್ಯವಾಯಿತು. ಅವರನ್ನು ಸಮಾಜದ ಸಾಮಾನ್ಯರಾದ ಮೇಲ್ವರ್ಗದ ಮಹಿಳೆಯರಂತೆ ಕಾಣುತ್ತಿದ್ದ. ಆದುದರಿಂದ ಅವರು ತಮ್ಮಲ್ಲಿಯೇ ನಸುತ್ತಾ ಅವನು ಹೀಗೆ ಮಾತನಾಡುವುದನ್ನು ಕಾತರದಿಂದ ಕೇಳಿದರು. ಅವರೆಲ್ಲರೂ ತನ್ನೆಡೆಗೆ ಮಂದಹಾಸ ಬೀರುವುದನ್ನು ಕಂಡು ಕೃಷ್ಣನು, ನನ್ನ ಪ್ರೀತಿಯ ಸ್ನೇಹಿತರ, ಈಗ ನಡುರಾತ್ರಿ, ಕಾಡಿನಲ್ಲಿ ಅಪಾಯ ತುಂಬಿದೆ ಎಂದು ನೀವು ತಿಳಿದುಕೊಳ್ಳಬೇಕು. ಈ ಹೊತ್ತಿನಲ್ಲಿ ಹುಲಿಗಳು, ಕರಡಿಗಳು, ನದಿಗಳು ಮತ್ತು ತೋಳಗಳು ಮುಂತಾದ ಕ್ರೂರ ಪ್ರಾಣಿಗಳು ಕಾಡಿನಲ್ಲಿ ಸದ್ದಿಲ್ಲದೆ ಹೊಂಚು ಹಾಕುತ್ತಾ ಓಡಾಡುತ್ತಿರುತ್ತವೆ. ಇದು ನಿಮಗೆ ಬಹಳ ಅಪಾಯಕಾರಿ. ನೀವು ಈಗ ಸುರಕ್ಷಿತವಾಗಿ ಸ್ಥಳವನ್ನು ಆರಿಸಿಕೊಳ್ಳುವುದು ಸಾಧ್ಯವಿಲ್ಲ. ನೀವು ಎಲ್ಲಿ ಹೋದರೂ ಈ ಪ್ರಾಣಿಗಳು ಆಹಾರಕ್ಕಾಗಿ ಅಲೆದಾಡುತ್ತಿರುತ್ತವೆ ಎನ್ನುವುದನ್ನು ಕಾಣುವಿರಿ. ಆದುದರಿಂದ ನಡುರಾತ್ರಿಯಲ್ಲಿ ನೀವು ಇಲ್ಲಿಗೆ ಬಂದು ಬಹುದೊಡ್ಡ ಅಪಾಯವನ್ನು ತಂದುಕೊಂಡಿದ್ದೀರಿ. ದಯವಿಟ್ಟು ತಡ ಮಾಡದೆ ಹಿಂದಕ್ಕೆ ಹೋಗಿ ಎಂದು ಹೇಳಿದನು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಗೀತಾ ಕೋಡಿಕಲ್ ಮಾತಾಜಿ ಓದಿ. ಗೀತಾ ಎಷ್ಟನೇ ಪೇಜು ಮಾತಾಜಿ? ಎಷ್ಟನೇ ಪೇಜು ಮಾತಾಜಿ? ನೋಡಿ ಇಲ್ಲಿ. ಅವರು ಇನ್ನೂ ನಸುನಗುತ್ತಿದ್ದುದನ್ನು ನೋಡಿ ಕೃಷ್ಣನು, ನಾನು ನಿಮ್ಮ ದೇಹದ ಲಕ್ಷಣಗಳನ್ನು ಬಹಳ ಮೆಚ್ಚಿಕೊಳ್ಳುತ್ತೇನೆ. ನಿಮಗೆಲ್ಲ ಸೊಗಸಾದ ತೆಳುವಾದ ನಡುಗಳಿವೆ ಎಂದು ಹೇಳಿದನು. ಗೋಪಿಯರೆಲ್ಲ ಬಹು ಲಾವಣ್ಯವತಿಯರಾಗಿದ್ದರು. ಅವರನ್ನು ಸುಮಧ್ಯಮ ಎಂದು ವರ್ಣಿಸಿದೆ. ಹೆಂಗಸಿನ ಸೌಂದರ್ಯದ ಮಾನದಂಡ ಸುಮಧ್ಯಮ ಎಂದು ಹೇಳುತ್ತಾರೆ. ಹಾಗೆಂದರೆ ನಡು ಬಹು ತೆಳುವಾಗಿದೆ ಎಂದರ್ಥ. ಅವರು ತಮ್ಮನ್ನು ತಾವೇ ರಕ್ಷಿಸಿಕೊಳ್ಳುವಷ್ಟು ದೊಡ್ಡವರಾಗಿರಲಿಲ್ಲ ಎನ್ನುವುದನ್ನು ಅವರಿಗೆ ಮನದಟ್ಟು ಮಾಡಿಕೊಡಲು ಕೃಷ್ಣನು ಬಯಸಿದನು. ವಾಸ್ತವವಾಗಿ ಅವರಿಗೆ ರಕ್ಷಣೆ ಅಗತ್ಯವಾಗಿತ್ತು. ನಡುರಾತ್ರಿ ಅವರು ಕೃಷ್ಣನ ಬಳಿಗೆ ಬಂದದ್ದು ವಿವೇಕದ ನಡತೆಯಾಗಿರಲಿಲ್ಲ. ಅವರು ಎಳೆಯ ಹುಡುಗಿಯರು ಎನ್ನುವುದನ್ನು ಕೃಷ್ಣನು ಸೂಚಿಸಿದನು. ನಡುರಾತ್ರಿಯಲ್ಲಿ ಎಳೆಯ ಹುಡುಗರು ಒಟ್ಟಿಗಿರುವುದು ಚೆನ್ನಾಗಿ
ಕಾಣುವುದಿಲ್ಲ. ಈ ಬುದ್ಧಿವಾದವನ್ನು ಕೇಳಿ ಗೋಪ್ಯರಿಗೆ ಅಷ್ಟೇನು ಸಂತೋಷವಾದಂತೆ ಕಾಣಲಿಲ್ಲ. ಆದ್ದರಿಂದ ಕೃಷ್ಣನು ಇದೇ ವಿಷಯವನ್ನು ಇನ್ನೊಂದು ರೀತಿಯಲ್ಲಿ ಹೇಳಲು ಪ್ರಾರಂಭಿಸಿದನು. ಪ್ರೀತಿಯ ಸ್ನೇಹಿತರೆ, ನಿಮ್ಮ ಪಾಲಕರ ಅನುಮತಿ ಇಲ್ಲದೆ ನೀವು ಮನೆಯನ್ನು ಬಿಟ್ಟಿದ್ದೀರಿ ಎಂದು ನನಗೆ ಅರ್ಥವಾಗುತ್ತದೆ. ಆದರೆ ನಿಮ್ಮ ತಾಯಿಯರು, ತಂದೆಯರು, ಅಣ್ಣಂದಿರು, ಮಕ್ಕಳು ಸಹ ನಿಮ್ಮನ್ನು ಕಾಣಲು ಬಹು ಕಾತುರರಾಗಿರಬೇಕು. ನಿಮ್ಮ ಗಂಡಂದಿರ ವಿಷಯ ಹೇಳಬೇಕಾಗಿಯೇ ಇಲ್ಲ. ನೀವು ಇಲ್ಲಿರುವಷ್ಟು ಹೊತ್ತು ಅವರು ನಿಮಗಾಗಿ ಬೇರೆ ಬೇರೆ ಕಡೆ ಹುಡುಗುತ್ತಿರಬೇಕು. ಅವರ ಮನಸ್ಸು ಬಹಳ ಕಳಕಿ ಹೋಗಿರಬೇಕು. ಆದ್ದರಿಂದ ತಡ ಮಾಡಬೇಡಿ. ದಯವಿಟ್ಟು ಹಿಂದಕ್ಕೆ ಹೋಗಿ ಅವರ ಮನಸ್ಸಿಗೆ ಸಮಾಧಾನ ಕೊಡಿ. ಕೃಷ್ಣನು ತಾನಾಗಿಯೇ ಹೇಳಿದ ಬುದ್ಧಿವಾದವನ್ನು ಕೇಳಿ ಗೋಪಿಯರಿಗೆ ಮನಸ್ಸು ಸ್ವಲ್ಪ ಕಲಕಿ ಕೋಪ ಬಂದಂತೆ ಕಂಡಿತು. ಅವರು ತಮ್ಮ ನೋಟವನ್ನು ಕಾಡಿನ ಸೌಂದರ್ಯದತ್ತ ಹರಿಸಿದರು. ಆ ಹೊತ್ತಿನಲ್ಲಿ ಬೆಳದಿಂಗಳು ಇಡೀ ಕಾಡನ್ನು ಬೆಳಗುತ್ತಿತ್ತು. ತಂಗಾಳಿಯು ನಿಧಾನವಾಗಿ ಅರಳುತ್ತಿದ್ದ ಹೂಗಳ ಮೇಲೆ ಬೀಸುತ್ತಿತ್ತು. ತಂಗಾಳಿಯಲ್ಲಿ ಮರಗಳ ಹಸುರೆಲೆಗಳು ಅಲ್ಲಾಡುತ್ತಿದ್ದವು. ಕೃಷ್ಣನು ಅವರು ಕಾಡಿನ ಕಡೆಗೆ ನೋಡುತ್ತಿದ್ದ ಅವಕಾಶವನ್ನು ಬುದ್ಧಿ ಹೇಳಲು ಬಳಸಿಕೊಂಡ. ಅವನು ಹೀಗೆ ಹೇಳಿದನು: ನೀವು ಈ ರಾತ್ರಿ ಸುಂದರವಾದ ಬೃಂದಾವನ ಅರಣ್ಯವನ್ನು ನೋಡಲು ಬಂದಿದ್ದೀರಿ ಎಂದು ನನಗೆ ತೋರುತ್ತಿದೆ. ಈಗ ನಿಮಗೆ ತೃಪ್ತಿಯಾಗಿರಬೇಕು. ಆದ್ದರಿಂದ ತಡ ಮಾಡದೆ ನಿಮ್ಮ ಮನೆಗಳಿಗೆ ಹಿಂತಿರುಗಿ. ನೀವು ಅತ್ಯಂತ ಪರಿಶುದ್ಧ ಸ್ತ್ರೀಯರೆಂದು ನನಗೆ ಗೊತ್ತು. ಆದ್ದರಿಂದ ಬೃಂದಾವನದ ಅರಣ್ಯದ ಸುಂದರ ವಾತಾವರಣವನ್ನು ನೋಡಿದ್ದೀರಿ. ದಯವಿಟ್ಟು ಮನೆಗಳಿಗೆ ಹಿಂತಿರುಗಿ ನಿಮ್ಮ ಗಂಡಂದಿರಿಗೆ ನಿಷ್ಠೆಯಾದ ಸೇವೆಯನ್ನು ಸಲ್ಲಿಸಿ. ನೀವು ತುಂಬಾ ಚಿಕ್ಕ ವಯಸ್ಸಿನವರಾದರೂ ಕೆಲವರಿಗೆ ಪುಟ್ಟ ಮಕ್ಕಳಿರಬೇಕು. ಅವು ಅಳುತ್ತಿರಬಹುದು. ದಯವಿಟ್ಟು ಕೂಡಲೇ ಮನೆಗೆ ಹೋಗಿ ಅವಕ್ಕೆ ಎದೆ ಹಾಲನ್ನು ಕೊಡಿ. ನಿಮಗೆ ನನ್ನ ವಿಷಯದಲ್ಲಿ ಬಹಳ ಪ್ರೀತಿ ಇದೆ. ಆ ಅಲೌಕಿಕ ಪ್ರೀತಿಯಿಂದ ನಾನು ಕೊಳಲು ನುಡಿಸುವುದನ್ನು ಕೇಳಿ ಇಲ್ಲಿಗೆ ಬಂದಿದ್ದೀರಿ ಎಂದು ನನಗೆ ಅರ್ಥವಾಗುತ್ತದೆ. ನಾನು ದೇವೋತ್ತಮ ಪರಮ ಪುರುಷನಾದ್ದರಿಂದ ನೀವು ನನ್ನನ್ನು ಪ್ರೀತಿಸುವುದು ಬಹು ಯೋಗ್ಯವಾದದ್ದು. ಜೀವಂತವಾಗಿರುವುದೆಲ್ಲ ನನ್ನ ಭಾಗಗಳು. ಜೀವಂತವಾಗಿರುವುದೆಲ್ಲ ನನ್ನ ಭಾಗಗಳು. ಆದ್ದರಿಂದ ಸಹಜವಾಗಿ ಅವರು ನನ್ನನ್ನು ಪ್ರೀತಿಸುತ್ತಿದ್ದಾರೆ. ಆದ್ದರಿಂದ ನನ್ನಲ್ಲಿ ನಿಮಗಿರುವ ಪ್ರೀತಿಗೆ ಸ್ವಾಗತ. ಇದಕ್ಕಾಗಿ ನಾನು ನಿಮ್ಮನ್ನು ಅಭಿನಂದಿಸುತ್ತೇನೆ. ಈಗ ನೀವು ಮನೆಗೆ ಹಿಂದಕ್ಕೆ ಹೋಗಬಹುದು. ನಾನು ನಿಮಗೆ ವಿವರಿಸಬೇಕಾದ ಇನ್ನೊಂದು ಅಂಶವೆಂದರೆ, ಪತಿವ್ರತೆಯಾದವಳಿಗೆ ಕಪಟತನವಿಲ್ಲದೆ ಗಂಡನ ಸೇವೆ ಮಾಡುವುದೇ ಅತ್ಯಂತ ದೊಡ್ಡ ಧಾರ್ಮಿಕ ತತ್ವ. ಹೆಂಗಸು ಗಂಡನಿಗೆ ನಿಷ್ಕಳಾಗಿ ಪತಿವ್ರತೆಯಾಗಿರುವುದು ಮಾತ್ರವಲ್ಲದೆ ತನ್ನ ಪತಿಯ ಸ್ನೇಹಿತರ ವಿಷಯದಲ್ಲಿ ಪ್ರೀತಿಯಿಂದಿರಬೇಕು. ಅತ್ತೆ ಮಾವಂದಿರಿಗೆ ವಿಧೇಯಳಾಗಿರಬೇಕು ಮತ್ತು ಗಂಡನ ತಮ್ಮಂದಿರ ವಿಷಯದಲ್ಲಿ ಪ್ರೀತಿಯಿಂದಿರಬೇಕು. ಬಹು ಮುಖ್ಯವಾದುದೆಂದರೆ ಸ್ತ್ರೀಯಾದವಳು ತನ್ನ ಮಕ್ಕಳನ್ನು ಸರಿಯಾಗಿ ನೋಡಿಕೊಳ್ಳಬೇಕು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಕೃಷ್ಣ. ಧನ್ಯವಾದ. HG ಪ್ರಭಾವತಿ ಮಾತಾಜಿ ಓದಿ. ಪ್ರಭಾವತಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಕನ್ನಡ ಶ್ವೇತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಕೃಷ್ಣನು ಈ ರೀತಿಯಲ್ಲಿ ಸ್ತ್ರೀಯ ಕರ್ತವ್ಯವನ್ನು ವಿವರಿಸಿದನು. ಗಂಡನ ಸೇವೆಯನ್ನು ಒತ್ತಿ ಹೇಳಿದನು. ಈ ದೇಹವನ್ನು ಬಿಟ್ಟ ನಂತರ ಮೇಲಿನ ಲೋಕಗಳಿಗೆ ಏರಿ ಹೋಗಬೇಕೆಂದು ವಾಸ್ತವವಾಗಿ ಹೆಂಗಸಿಗೆ ಅಪೇಕ್ಷೆ ಇದ್ದರೆ, ಗಂಡನಿಗೆ ಒಳ್ಳೆಯ ನಡತೆ ಇರದಿದ್ದರೂ, ಅವನು ಬಹು ಶ್ರೀಮಂತ ಅಥವಾ ಭಾಗ್ಯಶಾಲಿ ಅಲ್ಲದಿದ್ದರೂ, ಅಥವಾ ಅವನು ಮುದುಕನಾಗಿದ್ದರೂ ಒಂದೇ ಸಮನೆ ಕಾಯಿಲೆಗಳಿಂದ ನರಳಿ ಓಡಾಡಲು ಸಾಧ್ಯವಿಲ್ಲದಿದ್ದರೂ, ಗಂಡನ ಸ್ಥಿತಿ ಏನೇ ಇರಲಿ, ಹೆಂಗಸು ಗಂಡನಿಂದ ವಿಚ್ಛೇದನ ಪಡೆಯಬಾರದು. ಇದಲ್ಲದೆ ಹೆಂಗಸು ನಿಷ್ಕಳಂಕಳವಾಗಿದ್ದಲ್ಲದೆ ಇನ್ನೊಬ್ಬ ಸಂಗಾತಿಯನ್ನು ಹುಡುಕಿಕೊಂಡರೆ ಸಮಾಜದಲ್ಲಿ ಅದನ್ನು ಅಸಹ್ಯಕರ ಎಂದು ಭಾವಿಸುತ್ತಾರೆ. ಇಂತಹ ಅಭ್ಯಾಸಗಳು ಸ್ತ್ರೀಯನ್ನು ಸ್ವರ್ಗ ಲೋಕಗಳಿಗೆ ಏರಿಸುವುದಕ್ಕೆ ಅಡ್ಡಿಯಾಗುತ್ತದೆ. ಇಂತಹ ಅಭ್ಯಾಸಗಳು ಪರಿಣಾಮವು ಅವಳನ್ನು ಕೀಳುಗತಿಗೆ ಇಳಿಸುವವು. ಮದುವೆಯಾದ ಹೆಂಗಸು ಪ್ರೇಮಿಯಾಗಿ ಹುಡುಕಬಾರದು, ಏಕೆಂದರೆ ಬದುಕಿನ ವೈದಿಕ ತತ್ವಗಳು
ಇದಕ್ಕೆ ಒಪ್ಪಿಗೆ ಕೊಡುವುದಿಲ್ಲ. ನೀವು ನನ್ನನ್ನು ಬಹುವಾಗಿ ಮೋಹಿಸಿದ್ದೀರಿ ಮತ್ತು ನಿಮಗೆ ನನ್ನ ಸಹವಾಸವು ಬೇಕು ಎಂದು ನಿಮಗನಿಸಿದ್ದರೆ ವ್ಯಕ್ತಿಗತವಾಗಿ ನನ್ನೊಡನೆ ಸುಖಿಸಲು ಪ್ರಯತ್ನಿಸಬೇಡಿ ಎನ್ನುವುದೇ ನಿಮಗೆ ನನ್ನ ಬುದ್ಧಿವಾದ. ಮನೆಗೆ ಹೋಗಿ ನೀವು ನನ್ನ ವಿಷಯ ಮಾತನಾಡುವುದು, ನನ್ನನ್ನು ಕುರಿತು ಯೋಚಿಸುವುದು ಇದೇ ಉತ್ತಮ. ಸದಾ ನನ್ನನ್ನು ಸ್ಮರಿಸುತ್ತಾ ನನ್ನ ನಾಮ ಸಂಕೀರ್ತನ ಮಾಡುವುದರಿಂದ ನೀವು ಆಧ್ಯಾತ್ಮಿಕ ವೇದಿಕೆಗೆ ಏರುವಿರಿ. ನನ್ನ ಬಳಿ ನಿಲ್ಲುವ ಅಗತ್ಯವಿಲ್ಲ. ದಯವಿಟ್ಟು ಮನೆಗೆ ಹಿಂತಿರುಗಿರಿ. ದೇವೋತ್ತಮ ಪರಮ ಪುರುಷನು ಗೋಪಿಯರಿಗೆ ಹೇಳಿದ ಈ ಬುದ್ಧಿವಾದದಲ್ಲಿ ವ್ಯಂಗ್ಯವೇನೂ ಇರಲಿಲ್ಲ. ಇಂತಹ ಬುದ್ಧಿವಾದವನ್ನು ಎಲ್ಲಾ ಪ್ರಾಮಾಣಿಕ ಸ್ತ್ರೀಯರು ಗಂಭೀರವಾಗಿ ತೆಗೆದುಕೊಳ್ಳಬೇಕು. ದೇವೋತ್ತಮ ಪರಮ ಪುರುಷನು ಸ್ತ್ರೀಯರ ಪಾತಿವ್ರತ್ಯವನ್ನು ವಿಶೇಷವಾಗಿ ಒತ್ತಿ ಹೇಳಿದ್ದಾನೆ. ಆದುದರಿಂದ ಬದುಕಿನಲ್ಲಿ ಉನ್ನತ ಮಟ್ಟಕ್ಕೇರಲು ಬಯಸುವ ಯಾವುದೇ ಗಂಭೀರ ಮನಸ್ಸಿನ ಸ್ತ್ರೀ ಈ ತತ್ವವನ್ನು ಅನುಸರಿಸಬೇಕು. ಎಲ್ಲಾ ಜೀವಂತ ಪ್ರಾಣಿಗಳಿಗೂ ಕೃಷ್ಣನೇ ಪ್ರೀತಿಯ ಕೇಂದ್ರ. ಕೃಷ್ಣನಲ್ಲಿ ಈ ಪ್ರೀತಿಯು ಬೆಳೆದಾಗ ಮನುಷ್ಯನು ಎಲ್ಲಾ ವೈದಿಕ ಆದೇಶಗಳನ್ನು ಮೀರುತ್ತಾನೆ. ಕೃಷ್ಣನನ್ನು ಕಣ್ಣಾರೆ ಕಂಡದ್ದರಿಂದ ಗೋಪಿಯರಿಗೆ ಇದು ಸಾಧ್ಯವಾಯಿತು. ಬದ್ಧ ಸ್ಥಿತಿಯಲ್ಲಿರುವ ಹೆಂಗಸರಿಗೆ ಇದು ಸಾಧ್ಯವಿಲ್ಲ. ದುರದೃಷ್ಟದಿಂದ ಅದ್ವೈತದ ಅಥವಾ ಏಕತ್ವದ ಚಿಂತನೆಯನ್ನು ಅನುಸರಿಸುತ್ತಾ ಕೆಲವೊಮ್ಮೆ ನೀಚನೊಬ್ಬನು ಕೃಷ್ಣನ ಸ್ಥಾನವನ್ನು ಪಡೆದುಕೊಳ್ಳುತ್ತಾನೆ. ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಹೆಸರಿನಲ್ಲಿ ಬೇಜವಾಬ್ದಾರಿಯಿಂದ ರಾಸಲೀಲೆಯನ್ನು ಬಳಸಿಕೊಂಡು ಹಲವರು ಮುಗ್ಧ ಸ್ತ್ರೀಯರು ಆಕರ್ಷಿಸಿ ತಪ್ಪದಾರಿಗೆ ಎಳೆಯುತ್ತಾರೆ. ಎಚ್ಚರಿಕೆಯ ಮಾತಾಗಿ ಗೋಪಿಕೆಯರಿಗೆ ಸಾಧ್ಯವಾದದ್ದು ಸಾಮಾನ್ಯ ಸ್ತ್ರೀಯರಿಗೆ ಸಾಧ್ಯವಾಗುವುದಿಲ್ಲ ಎಂದು ಶ್ರೀಕೃಷ್ಣನು ಇಲ್ಲಿ ಸೂಚಿಸುತ್ತಾನೆ. ಪ್ರೌಢ ರೀತಿಯ ಕೃಷ್ಣ ಪ್ರಜ್ಞೆಯಿಂದ ಸ್ತ್ರೀಯು ಮೇಲೇರಬಹುದಾದರೂ ತಾನೇ ಕೃಷ್ಣನೆಂದು ಹೇಳಿಕೊಳ್ಳುವ ಯಾವ ಕಪಟಿಯಿಂದಲೂ ಅವಳು ಮೋಸ ಹೋಗಬಾರದು. ಇಲ್ಲಿ ಹೇಳಿರುವಂತ ಅವಳು ತನ್ನ ಧಾರ್ಮಿಕ ಚಟುವಟಿಕೆಗಳನ್ನು ಕೃಷ್ಣ ನಾಮ ಸಂಕೀರ್ತನೆ ಮತ್ತು ಕೃಷ್ಣ ಜ್ಞಾನದಲ್ಲಿ ಕೇಂದ್ರೀಕರಿಸಬೇಕು. ಎಲ್ಲವನ್ನೂ ಬಹು ಹಗುರವಾಗಿ ಕಾಣುವ ಮತ್ತು ಭಕ್ತರು ಎಂದು ಕರೆದುಕೊಳ್ಳುವ ಸಹಜಿಯರನ್ನು ಅನುಸರಿಸಬಾರದು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಕನ್ನಡ ರಾಜು ತಾಂಬಟ್ ಪ್ರಭುಜಿ ಓದಿ. ಎಸ್ ಮಾತಾಜಿ, ಹರೇ ಕೃಷ್ಣ ಓದ್ತೀನಿ ನೋಡಿ. ಕೃಷ್ಣನು ಹೀಗೆ ನಿರುತ್ಸಾಹಗೊಳಿಸುವ ರೀತಿಯಲ್ಲಿ ಗೋಪಿಯರೊಡನೆ ಮಾತನಾಡಿದಾಗ ಕೃಷ್ಣನೊಡನೆ ರಾಸ ನೃತ್ಯವನ್ನು ಸವಿಯುವ ತಮ್ಮ ಬಯಕೆಯು ವಿಫಲವಾಗುತ್ತದೆ ಎಂದು ಅವರಿಗೆ ಅನ್ನಿಸಿತು. ಅವರಿಗೆ ಬಹು ದುಃಖವಾಯಿತು, ಬಹು ಆತಂಕವೂ ಆಯಿತು. ತುಂಬಾ ದುಃಖದಿಂದ ಅವರು ನಿಟ್ಟುಸಿರು ಬಿಡಲು ಪ್ರಾರಂಭಿಸಿದರು. ಕೃಷ್ಣನ ಮುಖದಲ್ಲಿ ನೋಡುವ ಬದಲು ಅವರ ತಲೆಗಳನ್ನು ಬಗ್ಗಿಸಿಕೊಂಡು ಭೂಮಿಯ ಕಡೆ ನೋಡಿದರು ಮತ್ತು ತಮ್ಮ ಕಾಲು ಬೆರಳುಗಳಿಂದ ಬಗೆ ಬಗೆಯ ವಕ್ರರೇಖೆಗಳನ್ನು ಎಳೆಯಲು ಪ್ರಾರಂಭಿಸಿದರು. ಅವರು ಬಹುವಾಗಿ ಅಳುತ್ತಿದ್ದರು. ಪ್ರಸಾದನದ ಅಲಂಕಾರಗಳನ್ನೆಲ್ಲ ಕಣ್ಣೀರಿನಿಂದ ತೊಳೆದು ಹೋಗುತ್ತಿದ್ದವು. ಅವರ ಕಂಬನಿಯು ಎದೆಯ ಕುಂಕುಮದೊಂದಿಗೆ ಬೆರೆತು ನೆಲಕ್ಕೆ ಬಿದ್ದಿತು. ಕೃಷ್ಣನಿಗೆ ಏನನ್ನೂ ಹೇಳಲು ಅವರಿಗೆ ತಿಳಿಯಲಿಲ್ಲ. ಮೌನವಾಗಿ ನಿಂತರು. ತಮ್ಮ ಹೃದಯಗಳಿಗೆ ತೀವ್ರವಾಗಿ ಗಾಯವಾಗಿದೆ ಎಂಬುದನ್ನು ಅವರ ಮೌನವೇ ಹೇಳುತ್ತಿತ್ತು. ಗೋಪಿಯವರು ಸಾಮಾನ್ಯ ಸ್ತ್ರೀಯರಲ್ಲ. ಮೂಲ ತತ್ವದಲ್ಲಿ ಅವರು ಕೃಷ್ಣನ ಮಟ್ಟದಲ್ಲಿಯೇ ಇದ್ದರು. ಅವರ ನಿರಂತರ ಸಂಗಾತಿಗಳು. ಬ್ರಹ್ಮ ಸಂಹಿತೆಯಲ್ಲಿ ದೃಢಪಡಿಸಿರುವಂತೆ ಅವರು ಕೃಷ್ಣನ ಲಾದಿನಿ ಶಕ್ತಿಯ ವಿಸ್ತರಣೆಗಳು. ಅವನ ಶಕ್ತಿಯಾದದರಿಂದ ಅವರು ಅವನಿಂದ ಭಿನ್ನರಲ್ಲ. ಕೃಷ್ಣನ ಮಾತುಗಳಿಂದ ಅವರು ಖಿನ್ನರಾದರೂ ಅವನ ವಿಷಯದಲ್ಲಿ ಕಠಿಣವಾದ ಮಾತುಗಳನ್ನು ಬಳಸಲು ಅವರಿಗೆ ಮನಸ್ಸು ಬರಲಿಲ್ಲ. ಆದರೂ ಅವರು ಅವನ ನಿರ್ದಯ ಮಾತುಗಳಿಗಾಗಿ ಅಪೇಕ್ಷಿಸಲು ಬಯಸಿದರು. ಆದುದರಿಂದ ನಡುಗುವ ಧ್ವನಿಯಲ್ಲಿ ಮಾತನಾಡಲು ಪ್ರಾರಂಭಿಸಿದರು. ಕೃಷ್ಣನು ಅವರಿಗೆ ಅತ್ಯಂತ ಪ್ರಿಯನಾದವನು. ಅವನು ಅವರ ಹೃದಯ, ಅವರ ಆತ್ಮ. ಆದುದರಿಂದ ಅವನ ವಿರುದ್ಧವಾಗಿ ಕಠಿಣವಾದ ಮಾತುಗಳನ್ನು ಬಳಸಲು ಅವರು ಇಷ್ಟಪಡಲಿಲ್ಲ. ಗೋಪಿಯರ ಹೃದಯಗಳಲ್ಲಿ ಕೃಷ್ಣನೊಬ್ಬನೇ ಇದ್ದನು. ಅವರು ಕೃಷ್ಣನಿಗೆ ಸಂಪೂರ್ಣವಾಗಿ ಶರಣಾಗತರಾಗಿದ್ದರು. ಸಹಜವಾಗಿಯೇ ಇಂಥ ನಿರ್ದಯ ಮಾತುಗಳನ್ನು ಕೇಳಿದಾಗ ಉತ್ತರ ಕೊಡಬೇಕು ಎಂದು ಅವರಿಗೆ
ಎನಿಸಿದ್ದು. ಈ ಪ್ರಯತ್ನದಲ್ಲಿ ಅವರ ಕಣ್ಣೀರು ಧಾರಾಕಾರವಾಗಿ ಹರಿಯಿತು. ಕೊನೆಗೆ ಬಹು ಪ್ರಯಾಸದಿಂದ ಮಾತನಾಡಿದರು. ಅವರು ಹೀಗೆಂದರು, ಕೃಷ್ಣ, ನೀನು ಬಹು ಕ್ರೂರಿ. ನೀನು ಹೀಗೆ ಮಾತನಾಡಬಾರದು. ನಾವು ಪೂರ್ಣವಾಗಿ ಬೆಳೆದ ಆಶ್ರಿತ ಆತ್ಮಗಳು. ದಯವಿಟ್ಟು ನಮ್ಮನ್ನು ಸ್ವೀಕರಿಸು ಮತ್ತು ನಿಷ್ಕರುಣ ರೀತಿಯಲ್ಲಿ ಮಾತನಾಡಬೇಡ. ನಿಜ, ನೀನು ದೇವೋತ್ತಮ ಪರಮಪುರುಷ, ನಿನಗೆ ಮನ ಬಂದಂತೆ ಮಾತನಾಡಬಹುದು. ಆದರೆ ನಮ್ಮನ್ನು ಹೀಗೆ ಕ್ರೂರವಾಗಿ ನಡೆಸಿಕೊಳ್ಳುವುದು ನಿನ್ನ ಸ್ಥಾನಕ್ಕೆ ಘನತೆ ಅಲ್ಲ. ನಿನ್ನ ಚರಣ ಕಮಲಗಳಲ್ಲಿ ಆಶ್ರಯ ಪಡೆಯಲು ನಾವು ಎಲ್ಲವನ್ನು ಬಿಟ್ಟು ನಿನ್ನ ಬಳಿಗೆ ಬಂದಿದ್ದೇವೆ. ನೀನು ಸರ್ವ ಸ್ವತಂತ್ರನು, ನಿನ್ನ ಮನ ಬಂದಂತೆ ಮಾತನಾಡಬಹುದು ಎಂದು ನಮಗೆ ತಿಳಿದಿದೆ. ಆದರೆ ನಮ್ಮನ್ನು ತಿರಸ್ಕರಿಸಬೇಡ ಎಂದು ಬೇಡುತ್ತೇವೆ. ನಾವು ನಿನ್ನ ಭಕ್ತರು. ಶ್ರೀಮನ್ನಾರಾಯಣನು ತನ್ನ ಭಕ್ತರನ್ನು ಸ್ವೀಕರಿಸುವಂತೆ ನೀನು ನಮ್ಮನ್ನು ಸ್ವೀಕರಿಸಬೇಕು. ಮುಕ್ತಿಗಾಗಿ ಶ್ರೀಮನ್ನಾರಾಯಣನನ್ನು ಪೂಜಿಸುವವರು ಅನೇಕ ಮಂದಿ ಇದ್ದಾರೆ. ಅವನು ಅವರಿಗೆ ಮುಕ್ತಿಯನ್ನು ಅನುಗ್ರಹಿಸುತ್ತಾನೆ. ಹಾಗೆಯೇ ನಿನ್ನ ಚರಣ ಕಮಲಗಳಿಗೆ ಹೊರತಾಗಿ ನಮಗೆ ಬೇರೆ ಆಶ್ರಯವಿಲ್ಲದಿರುವಾಗ ನೀನು ಹೇಗೆ ನಮ್ಮನ್ನು ತಿರಸ್ಕರಿಸುತ್ತೆ? ಪ್ರೀತಿಯ ಕೃಷ್ಣ, ನೀನು ಪರಮ ಗುರು. ಮುಂದುವರಿದು ಅವರು ಹೇಳಿದರು, ಈ ವಿಷಯದಲ್ಲಿ ಸಂದೇಹವೇ ಇಲ್ಲ. ಸ್ತ್ರೀಯರು ತಮ್ಮ ಗಂಡಂದಿರಿಗೆ ನಿಷ್ಠರಾಗಿರಬೇಕು, ತಮ್ಮ ಮಕ್ಕಳಲ್ಲಿ ದಯ ತೋರಿಸಬೇಕು, ಗೃಹ ಕೃತ್ಯವನ್ನು ನೋಡಿಕೊಳ್ಳಬೇಕು ಮತ್ತು ಸಂಸಾರದ ಹಿರಿಯರಿಗೆ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ ಕನ್ನಡ ಮಾತಾಜಿ. ಧನ್ಯವಾದ. ಸೌಮ್ಯಶ್ರೀ ಮಾತಾಜಿ ಓದಿ. ಕನ್ನಡ ಸೌಮ್ಯಶ್ರೀ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಮಾತಾಜಿ ಪ್ರೀತಿ ಮಾತಾಜಿ ಅಲ್ಲಿಂದ ಅಲ್ಲಿಂದ ಓದಿ. ಪ್ರೀತಿಯ ಕೃಷ್ಣ ಅಲ್ಲಿಂದ ಓದಿ. ಮಾತಾಜಿ. ಮಾತಾಜಿ ಅಲ್ಲಿ ಕಾಣಿಸ್ತಿಲ್ಲ ಬಾ. ಪ್ರೀತಿಯ ಕೃಷ್ಣ, ನೀನು ಪರಮ ಗುರು. ಮುಂದುವರೆದು ಅವರು ಹೇಳಿದರು, ಈ ವಿಷಯದಲ್ಲಿ ಸಂದೇಹವೇ ಇಲ್ಲ. ಸ್ತ್ರೀಯರು ತಮ್ಮ ಗಂಡಂದಿರಿಗೆ ನಿಷ್ಠರಾಗಿರಬೇಕು, ತಮ್ಮ ಮಕ್ಕಳಲ್ಲಿ ದಯ ತೋರಿಸಬೇಕು, ಗೃಹ ಕೃತ್ಯವನ್ನು ನೋಡಿಕೊಳ್ಳಬೇಕು ಮತ್ತು ಸಂಸಾರದ ಹಿರಿಯರಿಗೆ ವಿಧೇಯರಾಗಿರಬೇಕು ಎನ್ನುವ ನಿನ್ನ ಆದೇಶಗಳು ಖಂಡಿತವಾಗಿಯೂ ಶಾಸ್ತ್ರಗಳ ತತ್ವಗಳಿಗೆ ಅನುಗುಣವಾಗಿ ಇವೆ. ಆದರೆ ನಿನ್ನ ಚರಣ ಕಮಲಗಳ ರಕ್ಷಣೆಯಲ್ಲಿದ್ದು ಶಾಸ್ತ್ರಗಳ ಈ ಆದೇಶಗಳನ್ನೆಲ್ಲ ಸಂಪೂರ್ಣವಾಗಿ ಪಾಲಿಸಬಹುದು ಎಂದು ನಮಗೆ ತಿಳಿದಿದೆ. ನಮ್ಮ ಗಂಡಂದಿರು, ಸ್ನೇಹಿತರು, ಸಂಸಾರದವರು ಮತ್ತು ಮಕ್ಕಳು ನಮಗೆ ಪ್ರಿಯರಾಗಿರುವುದು ಮತ್ತು ಸಂತೋಷವನ್ನು ಕೊಡುವುದು ನಿನ್ನ ಸಾನ್ನಿಧ್ಯದಿಂದ ಮಾತ್ರ. ಏಕೆಂದರೆ ನೀನೇ ಎಲ್ಲ ಜೀವಂತ ಪ್ರಾಣಿಗಳ ಪರಮಾತ್ಮನು. ನೀನು ಒಳಗೆ ಇದ್ದರೆ ಮನುಷ್ಯನು ನಿಷ್ಪ್ರಯೋಜಕವಾಗುತ್ತಾನೆ. ನೀನು ದೇಹವನ್ನು ಬಿಟ್ಟಾಗ ಅದು ಕೂಡಲೇ ಸಾಯುತ್ತದೆ. ಶಾಸ್ತ್ರಗಳ ಆದೇಶದ ಪ್ರಕಾರ ಹೆಣವನ್ನು ಕೂಡಲೇ ನದಿಗೆ ಎಸೆಯಬೇಕು ಅಥವಾ ಸುಡಬೇಕು. ಆದುದರಿಂದ ಈ ಜಗತ್ತಿನಲ್ಲಿ ಕಟ್ಟ ಕಡೆಗೆ ಅತ್ಯಂತ ಪ್ರೀತಿಯ ವ್ಯಕ್ತಿ ನೀನೆ. ನಮ್ಮ ನಿಷ್ಠೆ ಮತ್ತು ಪ್ರೇಮಗಳನ್ನು ನಿನ್ನಲ್ಲಿ ಅರ್ಪಿಸುವುದರಿಂದ ನಾವು ಗಂಡ, ಸ್ನೇಹಿತರು, ಪುತ್ರರು, ಪುತ್ರಿಯರು ಇವರನ್ನೆಲ್ಲ ಕಳೆದುಕೊಳ್ಳುವ ಸಾಧ್ಯತೆಯೇ ಇಲ್ಲ. ಒಬ್ಬ ಸ್ತ್ರೀಯು ನಿನ್ನನ್ನೇ ಪರಮಪತಿ ಎಂದು ಸ್ವೀಕರಿಸಿದರೆ ಬದುಕಿನ ದೈಹಿಕ ಪರಿಕಲ್ಪನೆಯ ಪ್ರಕಾರ ಅವಳು ಗಂಡನನ್ನು ಕಳೆದುಕೊಳ್ಳುವುದೇ ಇಲ್ಲ. ಕಟ್ಟ ಕಡೆಗೆ ನೀನೇ ನಮ್ಮ ಪತಿ ಎಂದು ನಾವು ಸ್ವೀಕರಿಸಿದರೆ ಅನಂತರ ಬೇರೆಯಾಗುವುದು, ವಿಚ್ಛೇದನ ಅಥವಾ ವೈಧವ್ಯ ಇವುಗಳ ಪ್ರಶ್ನೆಯೇ ಇರುವುದಿಲ್ಲ. ನೀನೇ ಶಾಶ್ವತ ಪತಿ, ಶಾಶ್ವತ ಮಗ, ಶಾಶ್ವತ ಸ್ನೇಹಿತ ಮತ್ತು ಶಾಶ್ವತ ಪ್ರಭು. ನಿನ್ನೊಡನೆ ಬಾಂಧವ್ಯವನ್ನು ಸಾಧಿಸಿದವನು ಶಾಶ್ವತವಾಗಿ ಸುಖವಾಗಿ ಇರುತ್ತಾನೆ. ಎಲ್ಲ ಧಾರ್ಮಿಕ ತತ್ವಗಳನ್ನು ಬೋಧಿಸುವವನು ನೀನೆ. ಆದ್ದರಿಂದ ಮೊದಲು ನಿನ್ನ ಚರಣ ಕಮಲಗಳನ್ನು ಪೂಜಿಸಬೇಕು. ಆದುದರಿಂದ ಶಾಸ್ತ್ರಗಳು ಆಚಾರ್ಯ ಉಪಾಸನಾ ಎಂದು ಹೇಳುತ್ತವೆ. ನಿನ್ನ ಚರಣ ಕಮಲಗಳ ಪೂಜೆಯೇ ಮೊಟ್ಟ ಮೊದಲನೆಯ ತತ್ವ. ಅದಲ್ಲದೆ ಭಗವದ್ಗೀತೆಯಲ್ಲಿ ಹೇಳಿರುವಂತೆ ನೀನೊಬ್ಬನೇ ಭೋಗಿ, ನೀನೊಬ್ಬನೇ ಒಡೆಯ ಮತ್ತು ನೀನೊಬ್ಬನೇ ಗೆಳೆಯ. ಆದುದರಿಂದ ಸ್ನೇಹಿತರೆನಿಸಿಕೊಳ್ಳುವವರನ್ನು, ಸಮಾಜವನ್ನು, ಪ್ರೇಮವನ್ನು ಬಿಟ್ಟು ನಾವು ನಿನ್ನ ಬಳಿಗೆ ಬಂದಿದ್ದೇವೆ. ಈಗ ನೀನೇ ನಮ್ಮನ್ನು ಭೋಗಿಸುವವನು. ನಮ್ಮನ್ನು ಶಾಶ್ವತವಾಗಿ ಭೋಗಿಸು, ನಮ್ಮ ಒಡೆಯನಾಗಿರು. ಏಕೆಂದರೆ ಅದಕ್ಕೆ ನಿನಗೆ ಸಹಜವಾದ ಹಕ್ಕುಂಟು. ನಮ್ಮ ಪರಮ ಮಿತ್ರನಾಗಿರು, ಏಕೆಂದರೆ ಅದಕ್ಕೆ ನಿನಗೆ ಸಹಜವಾದ ಹಕ್ಕುಂಟು. ನಮ್ಮ ಪರಮ ಮಿತ್ರನಾಗಿರು, ಏಕೆಂದರೆ ಸಹಜವಾಗಿಯೇ ನೀನು ಹಾಗಾಗಿದ್ದೀಯೆ. ಪರಮ ಪ್ರಿಯನೆಂದು ನಿನ್ನನ್ನು ಆಲಂಘಿಸಲು ನಮಗೆ ಅವಕಾಶವನ್ನು ಕೊಡು. ಅನಂತರ ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಕೃಷ್ಣಮೂರ್ತಿ ಪ್ರಭುಜಿ ಓದಿ. ಕೃಷ್ಣಮೂರ್ತಿ ಪ್ರಭುಜಿ. ಕೃಷ್ಣಮೂರ್ತಿ ಪ್ರಭುಜಿ. ಲಕ್ಷ್ಮೀ ಪಿ ಎಂ. ಹರೇ ಕೃಷ್ಣ ಮಾತಾಜಿ ಓದ್ತೀನಿ.
ಒಂದ್ ನಿಮಿಷ ಮಾತಾಜಿ, ಒಂದ್ ನಿಮಿಷ. ಪ್ರಭುಜಿ ನಿಮ್ದು ನೆಟ್ವರ್ಕ್ ತುಂಬಾ ಸ್ಲೋ ಇದೆ. ಪ್ರಭುಜಿ ಕೇಳಿಸುವುದಿಲ್ಲ. ಕೇಳಿಸುವುದಿಲ್ಲ ಪ್ರಭುಜಿ, ಇನ್ನೊಮ್ಮೆ ಹೇಳಿ. ಓದಿ. ಹಾಗಾದ್ರೆ ಬೇಡ, ಅದು ಕ್ಲೌಡ್ ಇಂದಾಗಿ ಸರಿ ಬರ್ತಾ ಇಲ್ಲ, ಕೇಳಿಸ್ತಾ ಇಲ್ಲ ಮಾತಾಡಿ. ಸರಿ ಮಾತಾಡಿ, ಇವಾಗ ಕೇಳಿಸ್ತದೆ. ಓದಿ ನೆಟ್ವರ್ಕ್ ಪ್ರಾಬ್ಲಮ್. ಓದಿ ಓದಿ ಪ್ರಭುಜಿ, ಹರೇ ಓದಿ. ಕೃಷ್ಣ ಮಾತಾಡಿ. ಹಾ. ಅನಂತರ ಗೋಪಿಯರು ಕಮಲನಯನ ಕೃಷ್ಣನಿಗೆ ಹೀಗೆ ಹೇಳಿದರು, ನಿನ್ನನ್ನು ನಮ್ಮ ಪತಿಯಾಗಿ ಪಡೆಯಬೇಕೆಂಬ ನಮ್ಮ ಬಹುಕಾಲದ ಆಸೆಗೆ ತಣ್ಣೀರೆರಚಬೇಡ. ನನ್ನ ಹರೇ ಕೃಷ್ಣ ಪ್ರಭುಜಿ ಕೇಳಿಸ್ತಿಲ್ಲ. ನಂತರ ಓದಿ ಪ್ರಭುಜಿ, ನಂತರ ಓದಿ. ಬಹಿರಂಗ ಶಕ್ತಿಯಿಂದ ತಪ್ಪು ದಾರಿ ಹಿಡಿದವರು ಮತ್ತು ಸುಳ್ಳು ಕಲ್ಪರು ಸಂತೋಷಿಸಲು ಪ್ರಯತ್ನಿಸುತ್ತಾರೆ. ಗಂಡ, ಸ್ನೇಹಿತ, ಮಗು, ಮಗಳು ಮತ್ತು ತಂದೆ ಎನಿಸಿಕೊಳ್ಳುವವರೆಲ್ಲ ಪ್ರಮುಖ ಮಗಳು ಮತ್ತು ಸ್ನೇಹಿತ ಎನ್ನುವರಿಂದ ಮಗಳು ಹರೇ ಕೃಷ್ಣ ಮಗಳು ಮತ್ತು ಸ್ನೇಹಿತ ಎನ್ನುವರಿಂದ ಈ ಭೌತಿಕ ಜಗತ್ತಿನಲ್ಲಿ ಯಾವ ಸುಖವೂ ಇಲ್ಲ. ತಂದೆ ತಾಯಿಯವರು ಹರೇ ಕೃಷ್ಣ ಮಾತಾಜಿ ಆಯ್ತು. ಮತ್ತೆ ಬೇರೆಯವರು ಅದೇ ಇಂಟರ್ನೆಟ್ ಪ್ರಾಬ್ಲಮ್ ಮಾತಾಡಿ. ಕೇಳಿಸುತ್ತಿಲ್ಲ ಪ್ರಭುಜಿ, ಕ್ಷಮಿಸಿ. ಆದಿತ್ಯ ಮಾತಾಡಿ. ಲಕ್ಷ್ಮೀ PM ಮಾತಾಜಿ ಓದಿ. ಓದ್ತೀನಿ ಮಾತಾಜಿ. ಅನಂತರ ಅಲ್ಲಿಂದನೇ ಓದ್ಲಾ ಮಾತಾಜಿ? ಹೌದು, ಅಲ್ಲಿಂದಲೇ ಓದಿ ಮಾತಾಜಿ. ಅನಂತರ ಗೋಪಿಯರು ಕಮಲನಯನ ಕೃಷ್ಣನಿಗೆ ಹೀಗೆ ಹೇಳಿದರು, ನಿನ್ನನ್ನು ನಮ್ಮ ಪತಿಯಾಗಿ ಪಡೆಯಬೇಕೆಂಬ ನಮ್ಮ ಬಹುಕಾಲದ ಆಸೆಗೆ ತಣ್ಣೀರೆರಚಬೇಡ. ತನ್ನ ಹಿತಾಸಕ್ತಿಗೆ ಗಮನ ಕೊಡುವ ಯಾವ ಬುದ್ಧಿವಂತರಾಗಲಿ ತನ್ನ ಪ್ರೀತಿಯನ್ನೆಲ್ಲ ನಿನ್ನಲ್ಲಿ ಅರ್ಪಿಸುವವರು. ಬಹಿರಂಗ ಶಕ್ತಿಯಿಂದ ತಪ್ಪು ದಾರಿ ಹಿಡಿದವರು ಮತ್ತು ಸುಳ್ಳು ಕಲ್ಪನೆಗಳಿಂದ ತೃಪ್ತಿಯನ್ನು ಬಯಸುವವರು ಮಾತ್ರ ನಿನ್ನನ್ನು ಬಿಟ್ಟು ಸಂತೋಷಿಸಲು ಪ್ರಯತ್ನಿಸುತ್ತಾರೆ. ಗಂಡ, ಸ್ನೇಹಿತ, ಮಗ, ಮಗಳು ಮತ್ತು ತಂದೆ ಎನಿಸಿಕೊಂಡವರೆಲ್ಲ ಪ್ರಪಂಚದಲ್ಲಿ ನೋವಿನ ಮೂಲಗಳು ಅಷ್ಟೇ. ತಂದೆ, ತಾಯಿ, ಗಂಡ, ಮಗ, ಮಗಳು ಮತ್ತು ಸ್ನೇಹಿತ ಎನ್ನುವವರಿಂದ ಈ ಭೌತಿಕ ಜಗತ್ತಿನಲ್ಲಿ ಯಾವ ಸುಖವೂ ಇಲ್ಲ. ತಂದೆ ತಾಯಿಯರು ಮಕ್ಕಳನ್ನು ರಕ್ಷಿಸುವವರೆಂದು ನಿರೀಕ್ಷಿಸಬಹುದಾದರೂ ಆಹಾರ ಮತ್ತು ವಾಸಕ್ಕೆ ಸ್ಥಳವಿಲ್ಲದೆ ಅನೇಕ ಮಂದಿ ಮಕ್ಕಳು ಕಷ್ಟಪಡುತ್ತಾರೆ. ಒಳ್ಳೆಯ ವೈದ್ಯರು ಹಲವರಿದ್ದಾರೆ, ಆದರೆ ರೋಗಿಯು ಸತ್ತಾಗ ಯಾವ ವೈದ್ಯನೂ ಅವನನ್ನು ಮತ್ತೆ ಬದುಕಿಸಲಾರ. ರಕ್ಷಣೆಗೆ ಹಲವು ಸಾಧನೆಗಳಿವೆ, ಆದರೆ ವಿಧಿಯು ತೀರ್ಮಾನಿಸಿದಾಗ ಯಾವ ರಕ್ಷಣಾ ಕ್ರಮಗಳಿಂದಲೂ ಸಹಾಯವಾಗುವುದಿಲ್ಲ. ನಿನ್ನ ರಕ್ಷಣೆ ಇಲ್ಲದಿದ್ದರೆ ರಕ್ಷಣೆಯ ಮೂಲಗಳು ಎನಿಸಿಕೊಂಡುವೆಲ್ಲ ಒಂದೇ ಸಮನೆ ಬಾಧಿಸುವ ಮೂಲಗಳಾಗುತ್ತವೆ. ಆದುದರಿಂದ ಎಲ್ಲ ಪ್ರಭುಗಳ ಪ್ರಭುವೇ, ನಿನ್ನನ್ನು ಬೇಡುತ್ತೇವೆ, ನಿನ್ನನ್ನು ಪರಮಪತಿಯನ್ನಾಗಿ ಪಡೆಯುವ ನಮ್ಮ ಬಹುಕಾಲದ ಆಸೆಗಳನ್ನು ಕೊಂದು ಬಿಡಬೇಡ. ಮೇಲೆ ಮಾಡಿ ಮಾತಾಜಿ ಮೇಲೆ ಮಾಡಿ. ಪ್ರಿಯ ಕೃಷ್ಣ, ಖಂಡಿತವಾಗಿಯೂ ಗೃಹಕೃತ್ಯಗಳಲ್ಲಿ ನಮ್ಮ ಹೃದಯಗಳು ತೊಡಗಿರುವಾಗ ಸ್ತ್ರೀಯರಾದ ನಮಗೆ ತೃಪ್ತಿಯಾಗುತ್ತದೆ. ಆದರೂ ನೀನು ಆಗಲೇ ನಮ್ಮ ಹೃದಯಗಳನ್ನು ಕದ್ದು ಬಿಟ್ಟಿರುವೆ. ಅವುಗಳನ್ನು ಸಂಸಾರದ ವಿಷಯದಲ್ಲಿ ತೊಡಗಿಸುವುದು ಇನ್ನು ಸಾಧ್ಯವಿಲ್ಲ. ಅದಲ್ಲದೆ ನಾವು ಮನೆಗೆ ಹಿಂದಿರುಗಬೇಕೆಂದು ಮತ್ತೆ ಮತ್ತೆ ಹೇಳುತ್ತಿದ್ದೇವೆ. ಅದು ಯೋಗ್ಯವಾದ ಆದೇಶವೇ, ಆದರೆ ದುರದೃಷ್ಟದಿಂದ ನಾವು ಇಲ್ಲಿ ಸ್ತಂಭೀಭೂತರಾಗಿದ್ದೇವೆ. ನಿನ್ನ ಚರಣ ಕಮಲಗಳಿಂದ ಒಂದು ಹೆಜ್ಜೆ ನಡೆಯಲು ನಮ್ಮ ಕಾಲುಗಳಿಗೆ ಶಕ್ತಿ ಇಲ್ಲ. ಆದುದರಿಂದ ನಿನ್ನ ಕೋರಿಕೆಯಂತೆ ನಾವು ಮನೆಗೆ ಹಿಂದಿರುಗಿದರೂ ಅಲ್ಲಿ ಏನು ಮಾಡೋಣ? ನೀನಿಲ್ಲದೆ ಕೆಲಸ ಮಾಡುವ ಸಾಮರ್ಥ್ಯವನ್ನೆಲ್ಲ ಕಳೆದುಕೊಂಡಿದ್ದೇವೆ. ಸ್ತ್ರೀಯರಾಗಿ ನಮ್ಮ ಹೃದಯಗಳನ್ನು ಸಂಸಾರದ ವ್ಯವಹಾರಗಳಲ್ಲಿ ತೊಡಗಿಸುವುದರ ಬದಲು ಸದಾ ನಮ್ಮ ಹೃದಯದಲ್ಲಿ ಪ್ರಜ್ವಲಿಸುವ ಬೇರೊಂದು ಬಗೆಯ ಕಾಮವನ್ನು ಬೆಳೆಸಿಕೊಂಡಿದ್ದೇವೆ. ಪ್ರೀತಿಯ ಕೃಷ್ಣ, ನಿನ್ನ ಸುಂದರ ಮಂದಹಾಸದಿಂದ ಮತ್ತು ನಿನ್ನ ತುಟಿಯಿಂದ ಹೊರಸೂಸುವ ಅಲೌಕಿಕ ನಾದದಿಂದ ಆ ಜ್ವಾಲೆಯನ್ನು ಆರಿಸು ಎಂದು
ಬೇಡುತ್ತೇವೆ. ನೀನು ನಮಗೆ ಈ ಉಪಕಾರವನ್ನು ಮಾಡದಿದ್ದರೆ ನಿಶ್ಚಯವಾಗೂ ಈ ವಿರಹ ಜ್ವಾಲೆಯಲ್ಲಿ ನಾವು ಬೆಂದು ಹೋಗುತ್ತೇವೆ. ಆ ಸ್ಥಿತಿಯಲ್ಲಿ ನಾವು ನಿನ್ನನ್ನು, ನಿನ್ನ ಸುಂದರ ಸ್ವರೂಪವನ್ನು ಕುರಿತು ಯೋಚನೆ ಮಾಡುತ್ತಾ ಕೂಡಲೇ ದೇಹತ್ಯಾಗ ಮಾಡುತ್ತೇವೆ. ಈ ರೀತಿಯಲ್ಲಿ ಮುಂದಿನ ಜನ್ಮದಲ್ಲಿ ನಿನ್ನ ಪಾದಪದ್ಮಗಳಲ್ಲಿ ವಾಸಿಸುವುದು ಸಾಧ್ಯವಾಗುತ್ತದೆ ಎಂದು ನಮ್ಮ ಭಾವನೆ. ಪ್ರೀತಿಯ ಕೃಷ್ಣ, ನಾವು ಮನೆಗೆ ಹೋದರೆ ನಮ್ಮ ಗಂಡಂದಿರು ನಮ್ಮ ಕಾಮಾಜ್ಞೆಯನ್ನು ತೃಪ್ತಿಗೊಳಿಸುತ್ತಾರೆ ಎಂದು ನೀನು ಹೇಳಿದರೆ ಅದು ಇನ್ನು ಸಾಧ್ಯವಿಲ್ಲ ಎಂದು ಮಾತ್ರ ನಾವು ಹೇಳುತ್ತೇವೆ. ಅರಣ್ಯದಲ್ಲಿ ನಿನ್ನಿಂದ ಭೋಗಿಸಲ್ಪಡುವ ಒಂದು ಅವಕಾಶವನ್ನು ಕೊಟ್ಟಿದ್ದೀಯೇ. ಹಿಂದೆ ಒಮ್ಮೆ ನಮ್ಮ ಸ್ತನಗಳನ್ನು ಮುಟ್ಟಿದ್ದೆಯೇ, ಸ್ವೀಕರಿಸಿದೆವು. ಆ ಅಲೌಕಿಕ ಸಭೆಯನ್ನು ಕಂಡ ನಮಗೆ ನಮ್ಮ ಕಾಮತೃಪ್ತಿಗಾಗಿ ನಿನ್ನನ್ನು ಬಿಟ್ಟು ಬೇರೆ ಯಾರ ಬಳಿಗೆ ಹೋಗಲು ಇಷ್ಟವಿಲ್ಲ. ಪ್ರಿಯ ಕೃಷ್ಣ, ಭಾಗ್ಯ ದೇವತೆಯು ವೈಕುಂಠ ಲೋಕಗಳಲ್ಲಿ ಸದಾ ನಿನ್ನ ಎದೆಯ ಮೇಲೆ ಒರಗಿಕೊಂಡಿದ್ದರೂ ದೇವತೆಗಳವಳನ್ನು ಪೂಜಿಸುತ್ತಾರೆ. ಸದಾ ತುಳಸಿ ಪತ್ರೆಗಳಿಂದ ಮರೆಮಾಡಲ್ಪಟ್ಟ ನಿನ್ನ ಚರಣ ಕಮಲಗಳಲ್ಲಿ ಸ್ವಲ್ಪ ಆಶ್ರಯವನ್ನು ಪಡೆಯಲು ಅವಳು ಬಹು ಕಠಿಣವಾದ ತಪಸ್ಸನ್ನು ಮಾಡಿದಳು. ನಿನ್ನ ಸೇವಕರಿಗೆ ನಿನ್ನ ಚರಣ ಕಮಲಗಳೇ ಯೋಗ್ಯ ಆಶ್ರಯ. ಭಾಗ್ಯ ದೇವತೆಯು ನಿನ್ನ ಎದೆಗೆ ಒರಗಿಕೊಂಡಿರುವುದನ್ನು ಬಿಟ್ಟು ಕೆಳಗೆ ಬಂದು ನಿನ್ನ ಪದ್ಮಗಳನ್ನು ಪೂಜಿಸುತ್ತಾಳೆ. ಈಗ ನಾವು ನಿನ್ನ ಪಾದಧೂಳಿಯ ಕೆಳಗಿದ್ದೇವೆ. ನಾವು ಸಂಪೂರ್ಣವಾಗಿ ಆಶ್ರಿತರಾದ ಆತ್ಮಗಳು. ಆದುದರಿಂದ ದಯವಿಟ್ಟು ನಮ್ಮನ್ನು ನಿರಾಕರಿಸಬೇಡ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಮುಂದೆ ಓದ್ಬೇಕಾ ಮಾತಾಜಿದು? ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಚಿತ್ರ ಮೋಹಿನಿ ಮಾತಾಜಿ ಎಕ್ಸ್ಪ್ಲೇನ್ ಮಾಡ್ತೀರಾ? ಆಯ್ತು ಮಾತಾಜಿ. ಸೊ ಇಲ್ಲಿ ಮತ್ತೆ ಶುಕಮುನಿಗಳು ಮುಂದುವರೆದು ಕೃಷ್ಣನು ಸಾಮಾನ್ಯ ಮನುಷ್ಯನಲ್ಲ ಎಂದು ಪರೀಕ್ಷಿತ ಮಹಾರಾಜನಿಗೆ ತಿಳಿಸ್ತಾನೆ. ಅವನು ಎಲ್ಲ ಆಧ್ಯಾತ್ಮಿಕ ಗುಣಗಳಿಂದ ತುಂಬಿ ತುಳುಕುವ ದೇವೋತ್ತಮ ಪರಮ ಪುರುಷ ಅಂತನೂ ಕೃಷ್ಣನ ಬಗ್ಗೆ ಹೇಳ್ತಾನೆ. ತನ್ನ ನಿಷ್ಕಾರಣ ಕರುಣೆಯಿಂದ ಅವನು ಈ ಭೌತಿಕ ಜಗತ್ತಿನಲ್ಲಿ ಕಾಣಿಸ್ಕೊಳ್ತಾ ಇದ್ದಾನೆ. ಸೊ ಅವನು ಕಾಣಿಸ್ಕೊಂಡಾಗ ಯಾವ ಬದಲಾವಣೆ ಇರದೆ ತಾನು ಇದ್ದಂತೆಯೇ ಅವನು ಕಾಣಿಸ್ಕೋತಾನೆ. ಇದನ್ನು ಭಗವದ್ಗೀತೆಯಲ್ಲೂ ದೃಢಪಡಿಸಿರ್ತಾರೆ. ಅಲ್ಲಿ ಪ್ರಭುವು ತಾನು ತನ್ನ ಆಧ್ಯಾತ್ಮಿಕ ಶಕ್ತಿಯಲ್ಲಿ ಕಾಣಿಸಿಕೊಳ್ಳುವುದಾಗಿ ಅಲ್ಲಿ ಹೇಳ್ತಾನೆ. ಆಧ್ಯಾತ್ಮಿಕ ಶಕ್ತಿ ಇದರಲ್ಲಿ ನಾನು ಕಾಣಿಸ್ಕೋತೇನೆ ಅಂತ. ಅವನು ಈ ಭೌತಿಕ ಶಕ್ತಿಗೆ ಒಳಗಾಗಿ ಕಾಣಿಸಿಕೊಳ್ಳುವುದಿಲ್ಲ. ಸೊ ಭೌತಿಕ ಶಕ್ತಿಯು ಅವನ ನಿಯಂತ್ರಣದಲ್ಲೇ ಇದೆ. ಸೊ ಅವನು ಆಧ್ಯಾತ್ಮಿಕ ಇದ್ರೂ ಅವನು ಈ ಭೌತಿಕ ಶಕ್ತಿ ಏನಾಗಿದೆ ಅವನ ಒಂದು ನಿಯಂತ್ರಣದಲ್ಲೇ ಇದೆ. ಭೌತಿಕ ಶಕ್ತಿಯು ಅವನ ಮೇಲ್ವಿಚಾರಣೆಯಲ್ಲಿ ಕೆಲಸ ಮಾಡುವಂಥದ್ದು ಎಂದು ಭಗವದ್ಗೀತೆಯಲ್ಲಿ ದೃಢಪಡಿಸಿರ್ತಾರೆ. ಸೊ ಭೌತಿಕ ಶಕ್ತಿ ಕೂಡ ಅವನ ಒಂದು ಮೇಲ್ವಿಚಾರಣೆಯಲ್ಲೇ ಕೆಲಸ ಮಾಡ್ತಾ ಇದೆಯಂತೆ. ಮೂಲ ವಸ್ತು ಆಡಿದಂತೆ ಆಡುವ ನೆರಳಿನಂತೆ ದುರ್ಗಾ ಎಂಬ ಹೆಸರಿನ ಭೌತಿಕ ಶಕ್ತಿಯು ಕೆಲಸ ಮಾಡುತ್ತದೆ ಎಂದು ಬ್ರಹ್ಮ ಸಮ್ಮತಿಯಲ್ಲಿ ಹೇಳಿದೆ. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಮೂಲ ವಸ್ತು ಆಡಿದಂತೆ ಆಡುವ ನೆರಳಿನಂತೆ ದುರ್ಗಾ ಎಂಬ ಹೆಸರಿನ ಭೌತಿಕ ಶಕ್ತಿಯು ಕೆಲಸ ಮಾಡುತ್ತದೆ ಎಂದು ಬ್ರಹ್ಮ ಸಂಹಿತೆಯಲ್ಲೂ ಹೇಳಿದೆ. ಇಲ್ಲೊಂದು ಇದೆ, ಮಾಯಾಯಸ್ಯ ಜಗದಂಡ ಶತಾನಿ ಸೂತೆ ತ್ರೈಗುಣ್ಯ ತದ್ವಿಷಯ ವೇದ ವಿತಾಯಮಾನ ಸತ್ವಾವಲಂಬಿ ಪರಸತ್ವಂ ವಿಶುದ್ಧ ಸತ್ವಂ ಗೋವಿಂದ ಮಾದಿ ಪುರುಷಂ ತಮ್ಮಹಂ ಭಜಾಮಿ ಅಂತ. ಸೊ ಮಾಯೇನು ಅವನ ಕಂಟ್ರೋಲ್ ಅಲ್ಲೇ ಇದೆ ಎಂಬ ಬ್ರಹ್ಮ ಸಂಹಿತೆಯಲ್ಲಿ ದೃಢಪಡಿಸಿದೆ. ಇದೆಲ್ಲದರ ನಿರ್ಣಯವೆಂದರೆ ಕೃಷ್ಣನ ರೂಪ, ಗುಣ, ಸಿರಿ, ಕೀರ್ತಿ, ಬಲ ಹಾಗೂ ತ್ಯಾಗ ಅಥವಾ ಕಾಮದಿಂದಾಗಲಿ, ಕ್ರೋಧದಿಂದಾಗಲಿ, ಭಯದಿಂದಾಗಲಿ, ಪ್ರೀತಿಯಿಂದಾಗಲಿ, ಸ್ನೇಹದಿಂದಾಗಲಿ ಒಬ್ಬ ಮನುಷ್ಯನು ಹೇಗಾದರೂ ಕೃಷ್ಣನಿಂದ ಆಕರ್ಷಿತನಾದರೆ ಅವನು ಮುಕ್ತಿ ಹೊಂದಿ ಭೌತಿಕ ಕಶ್ಮಲದಿಂದ ಬಿಡುಗಡೆ ಪಡೆಯುತ್ತಾನೆ ಎನ್ನುವುದು ಖಚಿತ. ಸೊ ಇಲ್ಲಿ ಕೃಷ್ಣನ ರೂಪ, ಗುಣ, ಸಿರಿ, ಕೀರ್ತಿ, ಬಲ, ತ್ಯಾಗ ಯಾವುದೇ ಆಗ್ಲಿ, ಅಥವಾ ಕಾಮದಿಂದ ಆಗ್ಲಿ, ಅಥವಾ ಕ್ರೋಧದಿಂದ ಆಗ್ಲಿ, ಅಥವಾ ಭಯದಿಂದ ಆಗ್ಲಿ, ಪ್ರೀತಿಯಿಂದ ಆಗ್ಲಿ, ಅಥವಾ ಸ್ನೇಹದಿಂದಾದ್ರೂ ಆಗ್ಲಿ, ಮನುಷ್ಯ ಕೃಷ್ಣನಿಗೆ ಆಕರ್ಷಿತನಾದ್ರೆ ಸಾಕು, ಅವನು ಖಂಡಿತ ಮುಕ್ತಿ ಹೊಂದಿ ಅವನು ಭೌತಿಕ ಕಶ್ಮಲದಿಂದ ಬಿಡುಗಡೆ ಆಗ್ತಾನೆ ಅಂತ ಇಲ್ಲಿ ಒತ್ತಿ ಹೇಳ್ತಾ ಇದ್ದಾರೆ. ಸೊ ಭಗವದ್ಗೀತೆಯ 18ನೇ ಅಧ್ಯಾಯದಲ್ಲಿ ಕೃಷ್ಣ ಪ್ರಜ್ಞೆಯನ್ನು ಬೋಧಿಸುವುದರಲ್ಲಿ ನಿರತನಾದವನು ತನಗೆ ಬಹುಪ್ರಿಯನಾಗ್ತಾನೆ ಅಂತ ಪ್ರಭು ಹೇಳ್ತಾನೆ. ಭಗವದ್ಗೀತೆ 18ನೇ ಅಧ್ಯಾಯದಲ್ಲಿ ಯಾರು ಕೃಷ್ಣ ಪ್ರಜ್ಞೆಯನ್ನು ಬೋಧಿಸ್ತಾರೋ ಅವನು ಕೃಷ್ಣನಿಗೆ ತುಂಬಾನೇ ಪ್ರಿಯನಾಗ್ತಾನಂತೆ. ಶುದ್ಧ ಕೃಷ್ಣ ಪ್ರಜ್ಞೆಯನ್ನು ಬೋಧಿಸುವ ಉಪದೇಶಕನು ತನ್ನ ಹೋರಾಟದಲ್ಲಿ ಅನೇಕ ಕಷ್ಟಗಳನ್ನು ಎದುರಿಸಬೇಕಾಗುತ್ತಂತೆ, ಕೆಲವೊಮ್ಮೆ ಸಾವಿಗೂ ವಶನಾಗಬೇಕಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ಸೊ ಕೃಷ್ಣ ಪ್ರಜ್ಞೆಯನ್ನು ಬೋಧಿಸುವ ಉಪದೇಶಕ ಅವನ ಹೋರಾಟದಲ್ಲಿ ಅನೇಕ ಕಷ್ಟಗಳನ್ನು ಎದುರಿಸಬೇಕಾಗುತ್ತಂತೆ, ಕೆಲವೊಮ್ಮೆ
ಸಾವಿಗೂ ವಶವಾಗ್ಬೇಕಾಗತ್ತಂತೆ. ಇದೊಂದು ಅರ್ಥ ಆಗ್ತಾ ಇದೆ ನಮಗೆ. ಇದೆಲ್ಲವನ್ನು ಕೃಷ್ಣನಿಗಾಗಿ ಮಾಡುವ ತಪಸ್ಸು ಎಂದು ಪರಿಗಣಿಸಿ. ಸೊ ಇದೆಲ್ಲನು ಯಾವುದು ಬೋಧನೆ ಮಾಡುವಂಥದ್ದು ಅದೊಂದು ತಪಸ್ಸು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆದುದರಿಂದ ಕೃಷ್ಣನು ಇಂಥ ಬೋಧಕನು ತನಗೆ ಅತ್ಯಂತ ಪ್ರೀತಿ ಪಾತ್ರನು ಎಂದು ಹೇಳಿದ್ದಾನೆ. ತಮ್ಮ ಮನಸ್ಸನ್ನು ಅವನಲ್ಲಿ ಕೇಂದ್ರೀಕರಿಸಿದ ಮಾತ್ರದಿಂದ ಕೃಷ್ಣನ ಶತ್ರುಗಳು ಮೋಕ್ಷವನ್ನು ನಿರೀಕ್ಷಿಸಬಹುದಾದರೆ ಕೃಷ್ಣನಿಗೆ ಅಷ್ಟೊಂದು ಪ್ರೀತಿ ಪಾತ್ರರಾದವರು ವಿಷಯವನ್ನು ಹೇಳುವುದೇನು? ಸೊ ಅಲ್ಲಿ ನಾವು ಮನಸ್ಸನ್ನ ಇಟ್ಟು ಕೇಂದ್ರೀಕರಿಸಿದ ಮಾತ್ರದಿಂದಲೇ ನಮಗೆ ಮೋಕ್ಷ ಸಿಗೋದಾದ್ರೆ ಕೃಷ್ಣನನ್ನ ತುಂಬಾ ಪ್ರೀತಿ ಮಾಡುವಂತವ್ರು ಅವರ ವಿಷಯ ಏನು? ಅವರೂ ಮೋಕ್ಷಕ್ಕೆ ಖಂಡಿತ ಹೋಗ್ತಾರೆ. ಕೃಷ್ಣ ಪ್ರಜ್ಞೆಯನ್ನು ಬೋಧಿಸುವುದರಲ್ಲಿ ನಿರತರಾದವರು ಮೋಕ್ಷವು ಎಲ್ಲಾ ಸಂದರ್ಭಗಳಲ್ಲಿಯೂ ನಿಶ್ಚಯವಾದುದು ಎಂದೇ ಇದೆಲ್ಲದರ ನಿರ್ಣಯ. ಸೊ ಇಲ್ಲಿ ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ, ಕೃಷ್ಣನ ಪ್ರಜ್ಞೆಯನ್ನು ಬೋಧಿಸ್ಬೇಕು. ಯಾರು ಬೋಧಿಸೋದ್ರಲ್ಲಿ ನಿರತರಾಗ್ತಾರೋ ಮೋಕ್ಷವು ಎಲ್ಲಾ ಸಂದರ್ಭಗಳಲ್ಲೂ ಅವ್ರಿಗೆ ನಿಶ್ಚಯ ಅಂತ ಮಾಡ್ಬಿಟ್ಟಿದಾರಂತೆ. ಇದೆಲ್ಲನೂ ಒಂದು ಭಗವಂತನ ನಿರ್ಣಯ. ಆದರೆ ಇಂತಹ ಬೋಧಕರು ಮೋಕ್ಷವನ್ನು ಲಕ್ಷಿಸುವುದೇ ಇಲ್ಲ. ಆದರೆ ಇಂತಹ ಬೋಧಕರೇನು ಮೋಕ್ಷವನ್ನ ನಿಜವಾದ ಬೋಧಕರಾದ್ರೆ ಅವರು ಮೋಕ್ಷವನ್ನ ನಿರೀಕ್ಷಿಸುವುದಿಲ್ಲ. ಏಕೆಂದರೆ ಕೃಷ್ಣ ಪ್ರಜ್ಞೆಯಲ್ಲಿ ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತನಾದವನು ಆಗಲೇ ಮುಕ್ತಿಯನ್ನು ಪಡೆದಿದ್ದಾನೆ. ಸೊ ಕೃಷ್ಣ ಪ್ರಜ್ಞೆಯಲ್ಲಿ ಭಕ್ತಿಪೂರ್ವಕ ಸೇವೆಯಲ್ಲಿ ಮಾಡ್ತಾ ಇರೋನು ಆಗ್ಲೇ ಮುಕ್ತಿಯನ್ನು ಪಡೆದ್ಬಿಟ್ಟಿರ್ತಾನಂತೆ. ಕೃಷ್ಣನು ಎಲ್ಲಾ ನಿಗೂಢ ಶಕ್ತಿಯ ದಿವ್ಯ ಪ್ರಭುವಾದುದರಿಂದ ಕೃಷ್ಣನಿಂದ ಆಕರ್ಷಿತನಾದವನು ಭವಬಂಧನದಿಂದ ನಿಶ್ಚಯವಾಗಿ ಬಿಡುಗಡೆಯಾಗುತ್ತಾನೆ ಎಂದು ಪರೀಕ್ಷಿತ ಮಹಾರಾಜನು ಯಾವಾಗಲೂ ಭರವಸೆಯನ್ನು ಇಟ್ಟುಕೊಳ್ಳಬೇಕು ಎಂದು ಶುಕಮುನಿಗಳು ಅರಸನಿಗೆ ಹೇಳಿದರು. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಕೃಷ್ಣನು ಎಲ್ಲಾ ನಿಗೂಢ ಶಕ್ತಿಯ ದಿವ್ಯ ಪ್ರಭು, ಅವನಿಂದ ಆಕರ್ಷಿತನಾದವನು ಈ ಭವಬಂಧನದಿಂದನೇ ನಿಶ್ಚಯವಾಗಿ ಬಿಡುಗಡೆ ಆಗೋಗ್ತಾನೆ ಅಂತ ಪರೀಕ್ಷಿತ ಮಹಾರಾಜನು ಯಾವಾಗ್ಲೂ ಆ ಭರವಸೆಯನ್ನ ಇಟ್ಕೊಂಡಿರ್ಬೇಕು ಅಂತ ಶುಕಮುನಿಗಳು ಅವರು ಪರೀಕ್ಷಿತ ರಾಜನಿಗೆ ಹೇಳ್ತಾ ಇದ್ದಾರೆ. ಸೊ ಆಗ್ಲೇ ವರ್ಣಿಸಿದಂತೆ ಗೋಪಿಯರೆಲ್ಲ ಕೃಷ್ಣನ ಸುತ್ತ ನೆರೆದಾಗ ಕೃಷ್ಣನು ತನ್ನ ಮಾತಿನ ಚಮತ್ಕಾರದಿಂದ ಅವರನ್ನು ಸ್ವಾಗತಿಸಿ ಒಂದಿಗೆ ಅವರ ಉತ್ಸಾಹವನ್ನು ತಗ್ಗಿಸುತ್ತಾ ಮಾತನಾಡಿದನು. ಕೃಷ್ಣ ಏನ್ ಮಾಡ್ತಾನೆ, ಆಗ್ಲೇ ವರ್ಣಿಸಿದಂತೆ ಗೋಪಿಯರೆಲ್ಲ ಕೃಷ್ಣನ ಸುತ್ತ ನೆರೆದಾಗ ಅವನ ಮಾತಿನ ಚಮತ್ಕಾರದಿಂದ ಅವನು ಎಲ್ಲರನ್ನು ಸ್ವಾಗತಿಸ್ತಾನೆ. ಆಮೇಲೆ ಒಂದಿಗೆ ಅವರ ಉತ್ಸಾಹವನ್ನ ತಗ್ಗಿಸುತ್ತಾ ಇವನು ಮಾತಾಡ್ತಾನಂತೆ. ಕೃಷ್ಣನ ಮಾತಿನ ಪರಮ ಪ್ರಭು ಕೃಷ್ಣನು ಮಾತಿನಿಗೂ ಅವನು ಪರಮ ಪ್ರಭು ಅಂತೆ. ಅವನು ಭಗವದ್ಗೀತೆಯನ್ನೇ ಹೇಳಿದವನು. ಅವನು ತತ್ವಶಾಸ್ತ್ರ, ರಾಜಕಾರಣ, ಅರ್ಥಶಾಸ್ತ್ರ ಯಾವುದೇ ವಿಷಯವನ್ನು ಕುರಿತು ಅತ್ಯಂತ ಉನ್ನತ ಮಟ್ಟದಲ್ಲಿ ಮಾತನಾಡಬಲ್ಲ. ಕೃಷ್ಣ ಅವನು ದೇವೋತ್ತಮ ಪರಮ ಪುರುಷ. ಹಾಗಾಗಿ ಅವನು ತತ್ವಶಾಸ್ತ್ರ, ರಾಜಕಾರಣ, ಅರ್ಥಶಾಸ್ತ್ರ ಯಾವುದೇ ವಿಷಯವನ್ನು ಕುರಿತು ಅವನು ಅತ್ಯಂತ ಉನ್ನತ ಮಟ್ಟದಲ್ಲಿ ಮಾತನಾಡಬಲ್ಲ. ತನಗೆ ಅಷ್ಟೊಂದು ಪ್ರಿಯರಾಗಿದ್ದ ಗೋಪಿಯರ ಮುಂದೆಯೂ ಮಾತನಾಡಿದ. ಸೊ ಆ ಗೋಪಿಯರ ಮುಂದೆನೂ ಅವನು ತುಂಬಾ ಪ್ರಿಯರಾಗಿದ್ದ ಗೋಪಿಯರ ಮುಂದೆನೂ ಮಾತಾಡದ. ಮಾತಿನ ಚಮತ್ಕಾರದಿಂದ ಅವರನ್ನು ಸಂಮೋಹನಗೊಳಿಸಲು ಬಯಸಿದ. ಸೊ ಕೃಷ್ಣನು ವೃಂದಾವನದ ಮಹಿಳೆಯರೇ, ನೀವು ತುಂಬಾ ಅದೃಷ್ಟಶಾಲಿಗಳು, ನೀವು ನನಗೆ ಅತ್ಯಂತ ಪ್ರೀತಿ ಪಾತ್ರರು, ನೀವು ಇಲ್ಲಿಗೆ ಬಂದಿದ್ದೀರಿ ಎಂದು ನನಗೆ ಬಹು ಸಂತೋಷವಾಗಿದೆ. ವೃಂದಾವನದಲ್ಲಿ ಎಲ್ಲವೂ ಚೆನ್ನಾಗಿದೆ ಎಂದು ನಂಬಿದ್ದೇನೆ. ಈಗ ನನಗೆ ದಯವಿಟ್ಟು ಅಪ್ಪಣೆ ಮಾಡಿ, ನಿಮಗಾಗಿ ನಾನು ಏನು ಮಾಡಲಿ? ರಾತ್ರಿ ಇಂತಹ ವೇಳೆಯಲ್ಲಿ ಇಲ್ಲಿಗೆ ಬರುವುದರ ಉದ್ದೇಶವನ್ನು ದಯವಿಟ್ಟು ಕುಳಿತುಕೊಳ್ಳಿ ಮತ್ತು ನಿಮಗಾಗಿ ನಾನು ಏನು ಮಾಡಬಲ್ಲೆ ತಿಳಿಸಿ ಅಂತ ಕೇಳ್ತಾ ಇದ್ದಾನೆ. ಸೊ ಕೃಷ್ಣನು ವೃಂದಾವನದ ಮಹಿಳೆಯರೆಲ್ಲ ನೀವೆಲ್ಲ ಅದೃಷ್ಟಶಾಲಿಗಳು, ಎಲ್ಲರೂ ಕುಳಿತುಕೊಳ್ಳಿ, ನೀವು ಇಲ್ಲಿಗೆ ಬಂದಿದ್ದು ಸಂತೋಷನೇ. ಆದರೆ ವೃಂದಾವನದಲ್ಲಿ ಎಲ್ಲವೂ ಚೆನ್ನಾಗಿದೆ ಅಂತ ನಾನು ನಂಬಿದ್ದೇನೆ. ಆದರೆ ನೀವು ನನಗೆ ದಯವಿಟ್ಟು ಅಪ್ಪಣೆ ಮಾಡಿ, ನಿಮಗಾಗಿ ನಾನು ಏನು ಮಾಡಲಿ? ಇಂತಹ ರಾತ್ರಿ ವೇಳೆಯಲ್ಲಿ ಇಲ್ಲಿಗೆ ಬರುವುದರ ಉದ್ದೇಶ ಏನು ಅಂತ ಕೇಳ್ತಾ ಇದ್ದಾರೆ. ಗೋಪಿಯರು ಕೃಷ್ಣನ ಸಹವಾಸವನ್ನು ಸವಿಯಲು, ಅವನೊಡನೆ ನೃತ್ಯ ಮಾಡಲು, ಅವನನ್ನು ಆಲಂಗಿಸಿ ಚುಂಬಿಸಲು ಅವನ ಬಳಿಗೆ ಬಂದಿದ್ದರು. ಕೃಷ್ಣನು ಎಲ್ಲಾ ಬಗೆಯ ಶಿಷ್ಟಾಚಾರವನ್ನು ತೋರುತ್ತಾ ಬಹು ಔಪಚಾರಿಕವಾಗಿ ಅವರನ್ನು ಬರಮಾಡಿಕೊಳ್ಳಲು ಪ್ರಾರಂಭಿಸಿದಾಗ ಅವರಿಗೆ ಬಹಳ ಆಶ್ಚರ್ಯವಾಯಿತು. ಅವರನ್ನು ಸಮಾಜದ ಸಾಮಾನ್ಯರಾದ ಮೇಲ್ವರ್ಗದ ಮಹಿಳೆಯರಂತೆ ಕಾಣುತ್ತಿದ್ದ ಅವನು. ಸೊ ಕೃಷ್ಣ ಅವರನ್ನೆಲ್ಲನು ಮೇಲ್ವರ್ಗದ ಮಹಿಳೆಯರಂತೆ ಕಾಣ್ತಾ ಇದ್ದ. ಆದುದರಿಂದ ಅವರು ತಮ್ಮಲ್ಲಿಯೇ ನಸುನಗುತ್ತಾ ಅವನು ಹೀಗೆ ಮಾತನಾಡುವುದನ್ನು ಕಾತುರದಿಂದ ಕೇಳ್ತಾ ಇದ್ರು. ಅವರೆಲ್ಲರೂ ತನ್ನೆಡೆಗೆ ಮಂದಹಾಸ ಬೀರುವುದನ್ನು ಕಂಡು ಕೃಷ್ಣನು, ನನ್ನ ಪ್ರೀತಿಯ ಸ್ನೇಹಿತರೆ, ಈಗ ನಡುರಾತ್ರಿ ಕಾಡಿನಲ್ಲಿ ಅಪಾಯ ತುಂಬಿದೆ ಎಂದು ನೀವು ತಿಳಿದುಕೊಳ್ಳಬೇಕು. ಈ ಹೊತ್ತಿನಲ್ಲಿ ಹುಲಿಗಳು, ಕರಡಿಗಳು, ನರಿಗಳು ಮತ್ತು ತೋಳುಗಳು ಮುಂತಾದ ಕ್ರೂರ ಪ್ರಾಣಿಗಳು ಕಾಡಿನಲ್ಲಿ ಸದ್ದಿಲ್ಲದೆ ಹೊಂಚು ಹಾಕುತ್ತಾ ಓಡಾಡ್ತಾ ಇರ್ತವೆ. ಇದು ನಿಮಗೆ ಬಹಳ ಅಪಾಯಕಾರಿ. ನೀವು ಈಗ ಸುರಕ್ಷಿತವಾದ ಸ್ಥಳವನ್ನು ಆರಿಸಿಕೊಳ್ಳುವುದು ಸಾಧ್ಯ ಇಲ್ಲ. ನೀವು ಎಲ್ಲಿ ಹೋದರೂ ಈ ಪ್ರಾಣಿಗಳು ಆಹಾರಕ್ಕಾಗಿ ಅಲೆದಾಡುತ್ತಿರುತ್ತದೆ.
ಎನ್ನುವುದನ್ನು ಕಾಣುವಿರಿ. ಆದುದರಿಂದ ನಡುರಾತ್ರಿಯಲ್ಲಿ ನೀವು ಇಲ್ಲಿಗೆ ಬಂದು ಬಹುದೊಡ್ಡ ಅಪಾಯವನ್ನು ತಂದುಕೊಡುತ್ತೀರಾ. ದಯವಿಟ್ಟು ತಡ ಮಾಡದೆ ಹಿಂದಕ್ಕೆ ಹೋಗಿ ಅಂತ ಅವ್ರಿಗೆ ತಿಳಿ ಹೇಳ್ತಾ ಇದ್ದಾನೆ. ಸೊ ಅವ್ರಿಗೆ ಕಾಡಲ್ಲಿ ಅದು ಮಧ್ಯರಾತ್ರಿ ಕಾಡಲ್ಲಿ ಹಂಗೆಲ್ಲ ಬರಬಾರ್ದು. ಸೊ ಅಲ್ಲಿ ಕರಡಿಗಳಿರುತ್ತೆ, ಹೂಳಿಗಳು ಇದೆಲ್ಲ ಇರುತ್ತೆ. ಅವರಿಂದ ತಪ್ಪಿಸ್ಕೊಂಡು ನೀವು ಯಾವುದೇ ಒಂದು ಸುರಕ್ಷಿತವಾದ ಸ್ಥಳದಂತೂ ಆರಿಸ್ಕೊಳಕ್ ಸಾಧ್ಯನೇ ಇಲ್ಲ. ಹಾಗಾಗಿ ನೀವು ನಿಮ್ಮ ಇದಕ್ಕೆ ಹೊರಡಿ ಅಂತ ಹಿಂದಕ್ಕೆ ಕಳಿಸ್ತಾ ಇದ್ದಾನೆ. ಅವ್ರು ಇನ್ನೂ ನಗ್ತಾ ಇರ್ತಾರೆ, ನಸು ನಗ್ತಾ ಇದ್ದಾರೆ. ಅವನ ಮಾತನ್ನ ಕೇಳಿದ್ರೇನೆ ಅವ್ರಿಗೊಂಥರ ಅವರಲ್ಲಿ ಮಂದಹಾಸ ಬರುತ್ತೆ. ನೋಡಿ ಕೃಷ್ಣನು, ನಾನು ನಿಮ್ಮ ದೇಹದ ಲಕ್ಷಣಗಳನ್ನು ಬಹಳ ಮೆಚ್ಚಿಕೊಳ್ಳುತ್ತೇನೆ, ನಿಮಗೆಲ್ಲ ಸೊಗಸಾದ ತೆಳುವಾದ ನಡುಗಳಿವೆ ಅಂತ ಅವನು ಅವರ ಲಾವಣ್ಯವತಿಯರು ಅಂತ ಅವರನ್ನೆಲ್ಲ ಇದು ಹುರಿದುಂಬಿಸ್ತಾನೆ. ಅವರ ಸಹೋದರವನ್ನು ಮೆಚ್ಚಿಕೊಳ್ತಾ ಹುರಿದುಂಬಿಸ್ತಾನೆ. ಅವರು ತಮ್ಮನ್ನು ತಾವೇ ರಕ್ಷಿಸಿಕೊಳ್ಳುವಷ್ಟು ದೊಡ್ಡವರಾಗಿರಲಿಲ್ಲ ಎನ್ನುವುದನ್ನು ಅವರಿಗೆ ಮನದಟ್ಟು ಮಾಡ್ತಾನೆ. ನೀವು ತುಂಬಾ ಸಣ್ಣವರೇ, ನಾನು ಸಣ್ಣವನೇ, ನೀವು ನಿಮ್ಮನ್ನು ರಕ್ಷಿಸಿಕೊಳ್ಳಕ್ಕೆ ಆಗೋದಿಲ್ಲ. ಹಾಗಾಗಿ ನೀವು ಈ ನಡುರಾತ್ರಿಯಲ್ಲಿ ಇಲ್ಲಿಗೆ ಬರುವಂತ ಒಂದು ಇದನ್ನ ಮಾಡಬೇಡಿ ಅಂತ ಹೇಳ್ತಾ ಇದ್ದಾನೆ. ಆಮೇಲೆ, ಪ್ರೀತಿಯ ಸ್ನೇಹಿತರೆ, ನಿಮ್ಮ ಪಾಲಕರ ಅನುಮತಿ ಇಲ್ಲದೆ ನೀವು ಮನೆಯನ್ನು ಬಿಟ್ಟಿದ್ದೀರಿ ಎಂದು ನನಗೆ ಅರ್ಥವಾಗುತ್ತದೆ. ಆದುದರಿಂದ ನಿಮ್ಮ ತಾಯಿಯರು, ತಂದೆಯರು, ಅಣ್ಣಂದಿರು ಸಹ ನಿಮ್ಮನ್ನು ಕಾಣಲು ಬಹು ಕಾತುರರಾಗಿರುತ್ತಾರೆ. ನಿಮ್ಮ ಗಂಡಂದಿರ ವಿಷಯ ಹೇಳಬೇಕಾಗಿಯೇ ಇಲ್ಲ. ನೀವು ಇಲ್ಲಿರುವಷ್ಟು ಹೊತ್ತು ಅವರು ನಿಮಗಾಗಿ ಬೇರೆ ಬೇರೆ ಕಡೆ ಹುಡುಕುತ್ತಿರಬೇಕು. ಅವರ ಮನಸ್ಸು ಬಹಳ ಕಲುಕಿ ಹೋಗಿರ್ಬೇಕು. ಆದುದರಿಂದ ತಡ ಮಾಡಬೇಡಿ, ದಯವಿಟ್ಟಕ್ಕೆ ಹಿಂದಕ್ಕೆ ಹೋಗಿ ಅಂತ ಅವ್ರಿಗೆಲ್ಲಾನು ಸಮಾಧಾನ ಹೇಳ್ತಾನೆ. ಅವ್ರಿಗೆಲ್ಲಾನು ಬುದ್ಧಿವಾದನೂ ಹೇಳ್ತಾನೆ, ಗೋಪಿಕೆಯರೆಲ್ಲ. ಸೊ ನೀವು ಅಷ್ಟೇನು ಸಂತೋಷವಾದಂತೆ ಕಾಣ್ತಾ ಇಲ್ಲ. ಸೊ ಕೃಷ್ಣನು ಇದೇ ವಿಷಯನ್ನು ಇನ್ನೊಂದು ಬೇರೆ ರೀತಿಯಲ್ಲಿ ಹೇಳ್ತಾನೆ. ಯಾವ ರೀತಿ ಅಂತಂದ್ರೆ, ನಿಮ್ಮ ಪಾಲಕರು, ನಿಮ್ಮ ಒಡಹುಟ್ಟಿದವರು ಎಲ್ಲರೂ ಮನೆಯಲ್ಲಿ, ಮಕ್ಕಳು, ತಾಯಂದಿರು ಎಲ್ಲರೂ ಕಾಯ್ತಾ ಇದ್ದಾರೆ. ಸೊ ನೀವು ಅವರನ್ನ ಬಹಳ ಕಾತುರರಾಗಿ ಇರ್ತಾರೆ. ಸೊ ನೀವು ಗಂಡಂದಿರಿಗೆ ವಿಷಯ ಹೇಳಬೇಕಾಗಿಯೇ ಇಲ್ಲ. ಸೊ ನೀವು ಇಲ್ಲಿ ಇರುವಷ್ಟು ಹೊತ್ತು ನಿಮಗಾಗಿ ಅವರು ಬೇರೆ ಬೇರೆ ಕಡೆ ಹುಡುಕ್ತಾ ಇರ್ತಾರೆ. ಹಾಗಾಗಿ ನೀವು ತಡ ಮಾಡಬೇಡಿ, ಬೇಗ ನಿಮ್ಮ ಮನೆ ಸೇರ್ಕೊಳ್ಳಿ ಅಂತ ಸಮಾಧಾನ ಮಾಡ್ತಾನೆ. ಸೊ ಕೃಷ್ಣ ತಾನಾಗಿಯೇ ಹೇಳಿದ ಬುದ್ಧಿವಾದವನ್ನು ಕೇಳಿ ಗೋಪಿಯರಿಗೆ ಮನಸ್ಸು ಸ್ವಲ್ಪ ಕಲಕಿ ಕೋಪ ಬಂದಿತ್ತು. ಅವ್ರ ಕೋಪ ಬರುತ್ತೆ, ಇದೇನಿದೆ ಇಷ್ಟು ಹೇಳ್ತಾ ಇದ್ದಾನೆ, ನಮ್ಮನ್ನೇ ಕಳಿಸ್ತಾ ಇದ್ದಾನಲ್ಲ ಅಂತ. ಅವರು ತಮ್ಮ ನೋಟವನ್ನು ಕಾಡಿನ ಸೌಂದರ್ಯದತ್ತ ಹರಿಸಿದರು. ಆ ಹೊತ್ತಿನಲ್ಲಿ ಬೆಳದಿಂಗಳು ಇಡೀ ಕಾಡನ್ನು ಬೆಳಗುತ್ತಿತ್ತು. ತಂಗಾಳಿಯು ನಿಧಾನವಾಗಿ ಅರಳುತ್ತಿದ್ದ ಹೂಗಳ ಮೇಲೆ ಬೀಸುತ್ತಿತ್ತು. ತಂಗಾಳಿಯಲ್ಲಿ ಮರಗಳ ಹಸುರೆಳೆಗಳು ಅಲ್ಲಾಡುತ್ತಿದ್ದವು. ಕೃಷ್ಣನು ಅವರು ಕಾಡಿನ ಕಡೆಗೆ ನೋಡುತ್ತಿದ್ದ ಅವಕಾಶವನ್ನು ನೋಡ್ಕೊಂಡು ಅವನು ಬುದ್ಧಿ ಹೇಳಲು ಬಳಸ್ಕೊಂಡ. ಅವನು ಹೀಗೆ ಹೇಳ್ತಾನೆ, ಅವರು ಕಾಡಿನ ಸುತ್ತ ಅವ್ರಿಗೊಂದು ಸ್ವಲ್ಪ ಕೋಪ ಬರುತ್ತೆ, ಗೋಪಿಕೆಯರಿಗೆಲ್ಲ ಕೋಪ ಬಂದು ಅವ್ರೇನ್ ಮಾಡ್ತಾರೆ, ಕಾಡಿನ ಒಂದು ಸೌಂದರ್ಯದತ್ತ ಅಲ್ಲಿ ನೋಡ್ತಾ ಇರ್ತಾರೆ. ಆ ಹೂವುಗಳು, ತಣ್ಣನೆ ಗಾಳಿ ಬೀಸ್ತಾ ಇರುತ್ತೆ, ಆ ಹಸುರೆಳೆಗಳ ಒಂದು ಅಲ್ಲಾಡ್ತಾ ಇರುತ್ತೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಇದೇ ಒಂದು ಅವಕಾಶ ಅಂತ ಅನ್ಕೊಂಡು ಮತ್ತೆ ಕೃಷ್ಣ ಅವ್ರಿಗೆ ಬುದ್ಧಿ ಹೇಳ್ತಾ ಇದ್ದಾನೆ. ನೀವು ಈ ರಾತ್ರಿ ಸುಂದರವಾದ ವೃಂದಾವನ ಅರಣ್ಯವನ್ನು ನೋಡಲು ಬಂದಿದ್ದೀರಿ ಎಂದು ನನಗೆ ತೋರುತ್ತದೆ. ಈಗ ನಿಮಗೆ ತೃಪ್ತಿಯಾಗಿರಬೇಕು. ಆದುದರಿಂದ ತಡ ಮಾಡದೆ ನಿಮ್ಮ ಮನೆಗೆ ಹಿಂದಿರುಗಿ. ಸೊ ಈಗ ರಾತ್ರಿ ಆಯ್ತು, ಈ ಸುಂದರವಾದ ವೃಂದಾವನ ಅರಣ್ಯವನ್ನು ನೋಡಕ್ಕೆ ನೀವು ಬಂದಿದ್ದೀರಾ, ನೋಡಿದ್ದಾಯ್ತಲ್ಲ, ನೀವೆಲ್ಲ ಮನೆಗೆ ಹಿಂದಿರುಗಿ ಅಂತ ಹೇಳ್ತಾ ಇದ್ದಾನೆ. ನೀವು ಅತ್ಯಂತ ಪರಿಶುದ್ಧ ಸ್ತ್ರೀಯರೆಂದು ನನಗೆ ಗೊತ್ತು. ಆದುದರಿಂದ ವೃಂದಾವನ ಅರಣ್ಯದ ಸುಂದರ ವಾತಾವರಣವನ್ನು ನೋಡಿದ್ದೀರಾ. ದಯವಿಟ್ಟು ಮನೆಗಳಿಗೆ ಹಿಂದಿರುಗಿ ನಿಮ್ಮ ಗಂಡದರಿಗೆ ನಿಷ್ಠೆಯಾದ ಸೇವೆಯನ್ನು ಸಲ್ಲಿಸಿ. ನೀವು ತುಂಬಾ ಚಿಕ್ಕ ವಯಸ್ಸಿನಾದ್ರೂ ಕೆಲವರಿಗೆ ಪುಟ್ಟ ಮಕ್ಕಳು ಇರಬೇಕು, ಅವು ಅಳುತ್ತಿರ್ಬೇಕು. ದಯವಿಟ್ಟು ಕೂಡಲೇ ಮನೆಗೆ ಹೋಗಿ ಅವಕ್ಕೆ ನಿಮ್ಮ ಎದೆ ಹಾಲನ್ನು ಕೊಡಿ. ನಿಮಗೆ ನನ್ನ ವಿಷಯದಲ್ಲಿ ಬಹಳ ಪ್ರೀತಿ ಇದೆ. ಈ ಅಲೌಕಿಕ ಪ್ರೀತಿಯಿಂದ ನಾನು ಕೊಳಲು ನುಡಿಸುವುದನ್ನು ಕೇಳಿ ಇಲ್ಲಿಗೆ ಬಂದಿದ್ದೀರಾ ಎಂದು ನನಗೆ ಅರ್ಥ ಆಗುತ್ತೆ. ಸೊ ಅವ್ರಿಗೆಲ್ಲ ನೀವು ಹಿಂದಿರುಗಿ ಅಂತಾನೆ ಅವನು ತುಂಬಾನೇ ಬಲವಂತವಾಗಿ ಹೇಳ್ತಾ ಇದ್ದಾನೆ. ಎಲ್ಲ ನಿಮ್ಮ ಒಂದು ತಂದೆ ತಾಯಂದಿರು, ಗಂಡಂದಿರು ಅವರೆಲ್ಲ ಇರ್ತಾರೆ, ಕಾಯ್ತಾ ಇರ್ತಾರೆ. ಹೋಗಿ ಗಂಡಂದಿರಿಗೆ ನಿಷ್ಠೆಯಾದ ನೀವು ಸೇವೆಯನ್ನ ಸಲ್ಲಿಸಿ. ಆಮೇಲೆ ನೀವು ತುಂಬಾ ಚಿಕ್ಕ ವಯಸ್ಸಿನವರು, ಕೆಲವರಿಗೆ ಪುಟ್ಟ ಮಕ್ಕಳು ಇದೆ, ಅವು ಅಳ್ತಾ ಇರ್ಬೋದು. ಕೂಡಲೇ ನೀವು ಮನೆಗೆ ಹೋಗಿ ಅವರಿಗೆ ನಿಮ್ಮ ಎದೆ ಹಾಲನ್ನು ಆ ಮಕ್ಕಳಿಗೆ ಕೊಡಿ. ನಿಮಗೆ ನನ್ನ ವಿಷಯದಲ್ಲಿ ಬಹಳ ಪ್ರೀತಿ ಇದೆ ಅಂತ ಗೊತ್ತು, ಆದ್ರೆ ಅದು ಅಲೌಕಿಕ ಪ್ರೀತಿಯಿಂದ ನಾನು ಈ ಕೊಳಲು ನುಡಿಸುವುದನ್ನು ಕೇಳಿ ಇಲ್ಲಿಗೆ ಬಂದಿದ್ದೀರಾ ಎಂದು ನನಗೆ ಅರ್ಥವಾಗ್ತಾ ಇದೆ. ನಾನು ದೇವೋತ್ತಮ ಪರಮ ಪುರುಷನಾದ್ದರಿಂದ ನೀವು ನನ್ನನ್ನು ಪ್ರೀತಿಸುವುದು ಬಹು ಯೋಗ್ಯವಾದದ್ದೇ. ಜೀವಂತವಾಗಿರುವುದೆಲ್ಲ ನನ್ನ ಭಾಗಗಳು, ಅದರಿಂದ ಸಹಜವಾಗಿ ಅವರು ನನ್ನನ್ನು ಪ್ರೀತಿಸುತ್ತಾರೆ. ಸೊ ನಾನು ದೇವೋತ್ತಮ ಪರಮ ಪುರುಷ, ಹಾಗಾಗಿ ನಿಮ್ಮ ಪ್ರೀತಿ ನನ್ನಲ್ಲಿರುವುದು ಒಂದು ಯೋಗ್ಯವಾದದ್ದೇ. ಆದ್ರೆ ಜೀವಂತವಾಗಿರುವುದೆಲ್ಲ ನನ್ನನ್ನು ಪ್ರೀತಿಸ್ತಾ ಇದೆ, ಅದು ಸಹಜವಾದದ್ದೇ. ಆದ್ದರಿಂದ ನನ್ನಲ್ಲಿ ನಿಮಗಿರುವ ಪ್ರೀತಿಗೆ ಸ್ವಾಗತ ಅಂತ ಹೇಳ್ತಾನೆ. ಇದಕ್ಕಾಗಿ ನಾನು ನಿಮ್ಮನ್ನು ಅಭಿನಂದಿಸುತ್ತೇನೆ. ಈಗ ನೀವು ನಿಮ್ಮ ಮನೆಗೆ
ಹಿಂದಕ್ಕೆ ಹೋಗಬಹುದು. ನಾನು ನಿಮಗೆ ವಿವರಿಸಬೇಕಾದ ಇನ್ನೊಂದು ಅಂಶವೆಂದರೆ, ಪತಿವ್ರತೆಯಾದವಳಿಗೆ ಕಪಟತನವಿಲ್ಲದೆ ಗಂಡನ ಸೇವೆ ಮಾಡುವುದೇ ಅತ್ಯಂತ ದೊಡ್ಡ ಧಾರ್ಮಿಕ ತತ್ವ. ಹೆಂಗಸು ಗಂಡನಿಗೆ ನಿಷ್ಠಳಾಗಿ ಪತಿವ್ರತೆಯಾಗಿ ಇರುವುದು ಮಾತ್ರವಲ್ಲದೆ ನನ್ನ ಪತಿಯ ಸ್ನೇಹಿತರ ವಿಷಯದಲ್ಲಿ ಪ್ರೀತಿಯಿಂದ ಇರಬೇಕು, ಅತ್ತೆ ಮಾವಂದಿರಿಗೆ ವಿಧೇಯಳಾಗಿರಬೇಕು ಮತ್ತು ಗಂಡನ ತಮ್ಮಂದಿರ ವಿಷಯದಲ್ಲಿ ಪ್ರೀತಿಯಿಂದ ಇರಬೇಕು. ಬಹು ಮುಖ್ಯವಾದುದೆಂದರೆ ಸ್ತ್ರೀ ಆದವಳು ತನ್ನ ಮಕ್ಕಳನ್ನು ಸರಿಯಾಗಿ ನೋಡ್ಕೋಬೇಕು. ಸೊ ಈ ಮತ್ತೆ ಬುದ್ಧಿ ಹೇಳ್ತಾ ಇದ್ದಾನೆ, ಹೆಂಗಸು ಗಂಡಸನಿಗೆ ನಿಷ್ಠಳಾಗಿ ಪತಿವ್ರತೆಯಾಗಿ ಇರಬೇಕು. ಅದೊಂದೇ ಅಲ್ಲ, ತನ್ನ ಪತಿಯ ಸ್ನೇಹಿತರ ವಿಷಯದಲ್ಲೂ ಪ್ರೀತಿಯಿಂದ ಇರಬೇಕು, ಅತ್ತೆ ಮಾವಂದಿರಿಗೂ ವಿಧೇಯಳಾಗಿ ಇರಬೇಕು ಮತ್ತು ಗಂಡನ ತಮ್ಮಂದಿರು ವಿಷಯದಲ್ಲೂ ಪ್ರೀತಿಯಿಂದ ಇರಬೇಕು. ಬಹು ಮುಖ್ಯವಾದದ್ದು ಅಂದ್ರೆ ಸ್ತ್ರೀ ಆದವಳು ತನ್ನ ಮಕ್ಕಳನ್ನ ಸರಿಯಾಗಿ ನೋಡ್ಕೋಬೇಕು ಅಂತ ಹೇಳ್ತಾ ಇದ್ದಾನೆ. ಸೊ ಮಕ್ಕಳಿಗೆ ಪ್ರೀತಿ ಕೊಡ್ಬೇಕು, ಅವರನ್ನ ನೋಡ್ಕೊಳ್ಳೋದು ನಮ್ಮ ಡ್ಯೂಟಿನೇ. ಸೊ ಮಕ್ಕಳನ್ನ ನೋಡ್ಕೊಳ್ಳೋಕೆ ನಮ್ಮ ಹತ್ರ ಬಿಟ್ಟಿದ್ದಾನೆ ಅಂತ ನಾವು ಇಲ್ಲಿ ಹೇಳ್ತಾ ಇರೋದು. ಕೃಷ್ಣನು ಈ ರೀತಿಯಲ್ಲಿ ಸ್ತ್ರೀಯ ಕರ್ತವ್ಯವನ್ನು ವಿವರಿಸಿದನು, ಗಂಡನ ಸೇವೆಯನ್ನು ಒತ್ತಿ ಹೇಳಿದನು. ಈ ದೇಹವನ್ನು ಬಿಟ್ಟ ನಂತರ ಮೇಲಿನ ಲೋಕಗಳಿಗೆ ಏರಿ ಹೋಗಬೇಕೆಂದು ವಾಸ್ತವವಾಗಿ ಹೆಂಗಸಿಗೆ ಅಪೇಕ್ಷೆ ಇದ್ದರೆ, ಗಂಡನಿಗೆ ಒಳ್ಳೆಯ ನಡತೆ ಇರದಿದ್ದರೂ, ಅವನು ಬಹು ಶ್ರೀಮಂತ ಅಥವಾ ಭಾಗ್ಯಶಾಲಿ ಅಲ್ಲದಿದ್ದರೂ, ಅಥವಾ ಅವನು ಮುದುಕನಾಗಿದ್ದರೂ, ಒಂದೇ ಸಮನೆ ಕಾಯಿಲೆಗಳಿಂದ ನರಳಿ ಓಡಾಡಲು ಸಾಧ್ಯವಿಲ್ಲದಿದ್ದರೂ, ಗಂಡನ ಸ್ಥಿತಿ ಏನೇ ಇರಲಿ ಹೆಂಗಸು ಗಂಡನಿಂದ ವಿಚ್ಛೇದನ ಪಡೆಯಬಾರದು. ಸೊ ಇಲ್ಲೊಂದು ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾನೆ. ಈ ದೇಹವನ್ನ ಬಿಟ್ಟ ನಂತರ ಮೇಲಿನ ಲೋಕಗಳಿಗೆ ಏರಿ ಹೋಗಬೇಕಾದ್ರೆ ವಾಸ್ತವವಾಗಿ ಹೆಂಗಸಿಗೆ ಆತರ ಒಂದು ಹೋಗ್ಬೇಕು ಮೇಲಿನ ಲೋಕಗಳಿಗೆ ಅಂತ ಒಂದು ಆಸೆ ಇದ್ದರೆ, ಅವರು ಗಂಡನಿಗೆ ಒಳ್ಳೆಯ ನಡತೆ ಇರದಿದ್ರೂ ಪರವಾಗಿಲ್ಲ, ಅವನು ಬಹು ಶ್ರೀಮಂತ ಅಥವಾ ಭಾಗ್ಯಶಾಲಿ ಅಲ್ಲದೆ ಇದ್ರೂ ಪರವಾಗಿಲ್ಲ, ಅಥವಾ ಅವನು ಮುದುಕನಾಗಿದ್ರೂ ಪರವಾಗಿಲ್ಲ, ಅಥವಾ ಒಂದೇ ಸಮನೆ ಕಾಯಿಲೆಗಳಿಂದ ನರಳಿ ಓಡಾಡಲು ಸಾಧ್ಯವಿಲ್ಲದಿದ್ರೂ ಪರವಾಗಿಲ್ಲ, ಗಂಡನ ಸ್ಥಿತಿ ಅದೇನೇ ಆಗಿರ್ಲಿ, ಹೆಂಗಸು ಗಂಡನಿಂದ ವಿಚ್ಛೇದನೆ ಪಡೆಯಬಾರದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದನ್ನ ಈ ಕಾಲದಲ್ಲಿ ಹಾಕ್ಬೇಕು. ಈಗೆಲ್ಲ ಏನು ಅಂತಂದ್ರೆ ಮದ್ವೆ ಆಗ್ತಾರೆ, 3 ದಿವಸಕ್ಕೆ ವಿಚ್ಛೇದನ ಪಡಿತಾರೆ, ಇದೆಲ್ಲಾನು ತುಂಬಾನೇ ನಡೀತಾ ಇದೆ ಈಗ. ಇದಲ್ಲದೆ ಹೆಂಗಸು ನಿಷ್ಠಳಾಗಿಲ್ಲದೆ ಇನ್ನೊಬ್ಬ ಸಂಗಾತಿಯನ್ನು ಹುಡುಕಿಕೊಂಡರೆ ಸಮಾಜದಲ್ಲಿ ಅದನ್ನು ಅಸಹ್ಯಕರ ಎಂದು ಭಾವಿಸ್ತಾರೆ. ಸೊ ಹೆಂಗಸು ನಿಷ್ಠಳಾಗಿ ಇಲ್ಲದೆ ಇನ್ನೊಬ್ಬ ಸಂಗಾತಿಯನ್ನು ಹುಡ್ಕೊಂಡು ಹೋಗ್ತಾಳೆ, ಅದು ಬಹಳ ಅಸಹ್ಯಕರ ಅಂತಾನು ಹೇಳ್ತಾ ಇದ್ದಾರೆ. ಇಂತಹ ಅಭ್ಯಾಸಗಳು ಸ್ತ್ರೀಯನ್ನು ಸ್ವರ್ಗ ಲೋಕಗಳ ಏರಿಸುವುದಕ್ಕೆ ಅಡ್ಡಿ ಮಾಡುತ್ತದೆ. ಇಂತಹ ಅಭ್ಯಾಸ ಎಲ್ಲ ಇದ್ರೆ ಅದು ಅಸಹ್ಯಕರ ಒಂದು ಇದನ್ನ ಕ್ರಿಯೇಟ್ ಮಾಡಿದ್ರೆ ಅವರು ಸ್ವರ್ಗ ಲೋಕಗಳಿಗೆ ಹೋಗೋದಕ್ಕೆ ಅದೊಂದು ದೊಡ್ಡ ಅಡ್ಡಿ. ಇಂತಹ ಅಭ್ಯಾಸಗಳ ಪರಿಣಾಮವು ಅವಳನ್ನು ಕೀಳುಗತಿಗೆ ಇಳಿಸುತ್ತದೆ. ಇಂತಹ ಅಭ್ಯಾಸ ಅವಳನ್ನ ಏನಾಗುತ್ತೆ, ಕೀಳುಗತಿಗೆ ಇಳಿಸ್ಬಿಡುತ್ತೆ. ಮದುವೆಯಾದ ಹೆಂಗಸು ಪ್ರೇಮಿಗಾಗಿ ಹುಡುಕಬಾರದು, ಏಕೆಂದರೆ ಬದುಕಿನ ವೈದಿಕ ತತ್ವಗಳು ಇದಕ್ಕೆ ಒಪ್ಪಿಗೆ ಕೊಡುವುದಿಲ್ಲ. ಸೊ ಮದುವೆಯಾದ ಹೆಂಗಸು ಯಾವತ್ತೂ ಮತ್ತೆ ಪ್ರೇಮ ಪ್ರೀತಿ ಅಂತ ಹೋಗ್ಬಾರ್ದು, ಏಕೆಂದರೆ ಬದುಕಿನ ವೈದಿಕ ತತ್ವಗಳು ಇದಕ್ಕೆ ಒಪ್ಪಿಗೆ ಕೊಡೋದಿಲ್ಲ. ನೀವು ನನ್ನನ್ನು ಬಹುವಾಗಿ ಮೋಹಿಸಿದ್ದೀರಿ ಮತ್ತು ನಿಮಗೆ ನನ್ನ ಸಹವಾಸವೂ ಬೇಕು ಎಂದು ನಿಮಗನಿಸಿದ್ದರೆ ವೈಯಕ್ತಿಕವಾಗಿ ನನ್ನೊಡನೆ ಸುಖಿಸಲು ಪ್ರಯತ್ನಿಸಬೇಡಿ ಎನ್ನುವುದೇ ನಿಮಗೆ ನನ್ನ ಬುದ್ಧಿವಾದ. ಸೊ ನೀವು ನನ್ನನ್ನು ಬಹಳವಾಗಿ ಮೋಹಿಸ್ತಾ ಇದ್ದೀರಾ, ನಿಮಗೆ ನನ್ನ ಸಹವಾಸನೂ ಬೇಕು ಎಂದು ನಿಮಗನಿಸಿದ್ರೆ ಸೊ ವೈಯಕ್ತಿಕವಾಗಿ ನನ್ನೊಡನೆ ಸುಖಿಸಲು ನೀವು ಮಾಡಬಾರದು ಎನ್ನುವುದೇ ನನ್ನ ಬುದ್ಧಿವಾದ ಅಂತ ಗೋಪಿಕೆಯರಿಗೆ ಬುದ್ಧಿವಾದ ಹೇಳ್ತಾನೆ. ಮನೆಗೆ ಹೋಗಿ ನೀವು ನನ್ನ ವಿಷಯ ಮಾತನಾಡುವುದು, ನನ್ನನ್ನು ಕುರಿತು ಯೋಚಿಸುವುದು ಇದೇ ಉತ್ತಮ. ಸದಾ ನನ್ನನ್ನು ಸ್ಮರಿಸುತ್ತಾ ನನ್ನ ನಾಮ ಸಂಕೀರ್ತನೆ ಮಾಡುವುದರಿಂದ ನೀವು ಆಧ್ಯಾತ್ಮಿಕ ವೇದಿಕೆಗೆ ಏರುವರಿ. ನನ್ನ ಬಳಿ ನಿಲ್ಲುವ ಅಗತ್ಯವಿಲ್ಲ, ದಯವಿಟ್ಟು ಮನೆಗೆ ಹೋಗಿ. ಸೊ ಮನೆಗೆ ಹೋಗಿ ನೀವು ನನ್ನನ್ನು ಕುರಿತು ಧ್ಯಾನ ಮಾಡಿ ಸದಾ ನನ್ನನ್ನು ಸ್ಮರಿಸ್ತಾ ಇರಿ. ಸೊ ಆಧ್ಯಾತ್ಮಿಕ ವೇದಿಕೆಗೆ ಹಾಗಾಗಿ ನೀವು ಏರ್ತೀರಾ, ಸೊ ಇಲ್ಲಿರ್ಬೇಡಿ, ನೀವು ಮೊದಲು ದಯವಿಟ್ಟು ಮನೆಗೆ ಹಿಂದಿರುಗಿ ಅಂತ ಕಳಿಸ್ಬಿಡ್ತಾನೆ. ದೇವೋತ್ತಮ ಪರಮ ಪುರುಷನು ಗೋಪಿಯರಿಗೆ ಹೇಳಿದ ಈ ಬುದ್ಧಿವಾದದಲ್ಲಿ ವ್ಯಂಗ್ಯವೇನೂ ಇರ್ಲಿಲ್ಲ. ಇಲ್ಲಿ ಇಂತಹ ಬುದ್ಧಿವಾದವನ್ನು ಎಲ್ಲಾ ಪ್ರಾಮಾಣಿಕ ಸ್ತ್ರೀಯರು ಗಂಭೀರವಾಗಿ ತಗೋಬೇಕಿದನ್ನ. ದೇವೋತ್ತಮ ಪರಮ ಪುರುಷನು ಸ್ತ್ರೀಯರ ಪಾತಿವ್ರತ್ಯವನ್ನು ವಿಶೇಷವಾಗಿ ಇಲ್ಲಿ ಒತ್ತಿ ಹೇಳಿದ್ದಾನೆ. ಆದುದರಿಂದ ಬದುಕಿನ ಉನ್ನತ ಮಟ್ಟಕ್ಕೇರಲು ಬಯಸುವ ಯಾವುದೇ ಗಂಭೀರ ಮನಸ್ಸಿನ ಸ್ತ್ರೀಯು ಈ ತತ್ವವನ್ನ ಅನುಸರಿಸಬೇಕು. ಸೊ ಯಾವುದೇ ಒಂದು ಸ್ತ್ರೀ ಉನ್ನತ ಮಟ್ಟಕ್ಕೆ ಏರ್ಬೇಕು ಅಂದ್ರೆ ಈ ಗಂಭೀರವಾದ ವಿಷಯವನ್ನ, ಈ ತತ್ವವನ್ನ ಅನುಸರಿಸಲೇಬೇಕು. ಎಲ್ಲಾ ಜೀವಂತ ಪ್ರಾಣಿಗಳಿಗೂ ಕೃಷ್ಣನೇ ಪ್ರೀತಿಯ ಕೇಂದ್ರ. ಕೃಷ್ಣನಲ್ಲಿ ಈ ಪ್ರೀತಿಯು ಬೆಳೆದಾಗ ಮನುಷ್ಯನು ಎಲ್ಲಾ ವೈದಿಕ ಆದೇಶಗಳನ್ನು ಮೀರ್ತಾನೆ. ಕೃಷ್ಣನನ್ನು ಕಣ್ಣಾರೆ ಕಂಡದ್ದರಿಂದ ಗೋಪಿಯರಿಗೆ ಇದು ಸಾಧ್ಯವಾಯಿತು, ಬದ್ಧ ಸ್ಥಿತಿಯಲ್ಲಿರುವ ಹೆಂಗಸರಿಗೆ ಇದು ಸಾಧ್ಯವಿಲ್ಲ.
ದುರದೃಷ್ಟದಿಂದ ಅದ್ವೈತದ ಅಥವಾ ಏಕತ್ವದ ಚಿಂತನೆಯನ್ನು ಅರಿಸುತ್ತಾ ಕೆಲವೊಮ್ಮೆ ನೀಚನೊಬ್ಬನು ಕೃಷ್ಣನ ಸ್ಥಾನವನ್ನು ಪಡೆದುಕೊಳ್ಳುತ್ತಾನೆ. ಸೊ ಬದ್ಧ ಸ್ಥಿತಿಯಲ್ಲಿರೋ ಹೆಂಗಸರಿಗೆ ಇದು ಸಾಧ್ಯ ಇಲ್ಲ. ದುರದೃಷ್ಟದಿಂದ ಏನಾಗುತ್ತೆ, ಅದ್ವೈತದ ಅಥವಾ ಏಕತ್ವದ ಚಿಂತೆಯನ್ನು ಅನುಸರಿಸುತ್ತಾ ಕೆಲವೊಮ್ಮೆ ನೀಚನು ಕೃಷ್ಣನ ಸ್ಥಾನವನ್ನು ಪಡೆದುಕೊಳ್ಳುತ್ತಾನೆ. ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಹೆಸರಿನಲ್ಲಿ ಬೇಜವಾಬ್ದಾರಿಯಿಂದ ರಾಸಲೀಲೆಯನ್ನು ಬಳಸಿಕೊಂಡು ಹಲವು ಮುಗ್ಧ ಸ್ತ್ರೀಯನ್ನು ಆಕರ್ಷಿಸಿ ತಪ್ಪು ದಾರಿಗೆ ಎಳಿತಾರೆ. ಕೆಲವರು ಏನ್ ಮಾಡ್ತಾರೆ, ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಹೆಸರಿನಲ್ಲಿ ಸುಮ್ಮನೆ ಕೃಷ್ಣನ ಹೆಸರು ಹೇಳ್ಕೊಂಡು ಬೇಜವಾಬ್ದಾರಿಯಿಂದ ರಾಸಲೀಲೆಯನ್ನು ಬಳಸಿಕೊಂಡು ಆ ಮುಗ್ಧ ಸ್ತ್ರೀಯರಿದ್ರೆ ಅವರನ್ನ ಆಕರ್ಷಿಸಿ ಅವರನ್ನ ತಪ್ಪು ದಾರಿಗೆ ಎಳಿತಾ ಇದ್ದಾರೆ. ಎಚ್ಚರಿಕೆಯ ಮಾತಾಗಿ ಗೋಪಿಯರಿಗೆ ಸಾಧ್ಯವಾದದ್ದು ಸಾಮಾನ್ಯ ಸ್ತ್ರೀಯರಿಗೆ ಸಾಧ್ಯವಾಗುವುದಿಲ್ಲ ಎಂದು ಕೃಷ್ಣನು ಇಲ್ಲಿ ಸೂಚಿಸ್ತಾ ಇದ್ದಾನೆ. ಪ್ರೌಢ ರೀತಿಯ ಕೃಷ್ಣ ಪ್ರಜ್ಞೆಯಿಂದ ಸ್ತ್ರೀಯು ಮೇಲೇರಬಹುದಾದರೂ ತಾನೇ ಕೃಷ್ಣನೆಂದು ಹೇಳಿಕೊಳ್ಳುವ ಯಾವ ಕಪಟಿಯಿಂದಲೂ ಅವಳು ಮೋಸ ಹೋಗಬಾರದು. ಸೊ ಕೃಷ್ಣ ಪ್ರಜ್ಞೆಯಿಂದ ಸ್ತ್ರೀಯು ಎಷ್ಟೇ ಮೇಲೆ ಹೋಗ್ಬೋದು, ಆದ್ರೆ ತಾನೇ ಕೃಷ್ಣನೆಂದು ಹೇಳ್ಕೊಂಡು ಕೆಲವು ಕಪಟಿ ಮೋಸಗಾರರಿದ್ದಾರೆ, ಅವರ ಮಾತನ್ನ ಅವರು ಪಾಲಿಸಬಾರದು. ಇಲ್ಲಿ ಹೇಳಿರುವಂತೆ ಅವಳು ಧಾರ್ಮಿಕ ಚಟುವಟಿಕೆಗಳನ್ನು ಕೃಷ್ಣ ನಾಮ ಸಂಕೀರ್ತನ ಮತ್ತು ಕೃಷ್ಣ ಧ್ಯಾನದಲ್ಲಿ ಕೇಂದ್ರೀಕರಿಸಬೇಕು. ಎಲ್ಲವನ್ನು ಬಹು ಅಗರವಾಗಿ ಕಾಣುವ ಮತ್ತು ಭಕ್ತರು ಎಂದು ಕರೆದುಕೊಳ್ಳುವ ಸಹಜಿಯರನ್ನು ಅನುಕರಿಸಬಾರದು. ಸೊ ಇಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ಧಾರ್ಮಿಕ ಚಟುವಟಿಕೆಗಳನ್ನು ಕೃಷ್ಣ ನಾಮ ಸಂಕೀರ್ತನೆ ಮತ್ತು ಕೃಷ್ಣ ಧ್ಯಾನದಲ್ಲೇ ಕೇಂದ್ರೀಕರಿಸಬೇಕು. ಎಲ್ಲವನ್ನು ಬಹು ಅಗರವಾಗಿ ತುಂಬಾನೇ ಈಸಿಯಾಗಿ ತಗೊಂಡು ಕೆಲವು ಭಕ್ತರು ಸಹಜಿಯರು ಅವರನ್ನ ನೀವು ಅನುಕರಿಸಕ್ಕೆ ಹೋಗ್ಬೇಡಿ. ಕೃಷ್ಣನು ಹೀಗೆ ನಿರುತ್ಸಾಹಗೊಳಿಸುವ ರೀತಿಯಲ್ಲಿ ಗೋಪಿಯರೊಡನೆ ಮಾತನಾಡಿದಾಗ ಕೃಷ್ಣನೊಡನೆ ರಾಸ ನೃತ್ಯವನ್ನು ಸವಿಯ ತಮ್ಮ ಬಯಕೆಯು ವಿಫಲವಾಗುತ್ತದೆ ಎಂದು ಆ ಗೋಪಿಯರಿಗೆ ಅನಿಸುತ್ತೆ. ಅವ್ರಿಗೆ ಬಹಳ ದುಃಖ ಆಗುತ್ತೆ, ಬಹಳ ಆತಂಕವೂ ಆಗುತ್ತೆ. ತುಂಬಾ ದುಃಖದಿಂದ ಅವರು ನಿಟ್ಟುಸಿರು ಬಿಡಲು ಪ್ರಾರಂಭಿಸಿದರು. ಕೃಷ್ಣನ ಮುಖವನ್ನು ನೋಡುವ ಬದಲು ಅವರು ತಲೆಗಳನ್ನು ಬಗ್ಗಿಸಿಕೊಂಡು ಭೂಮಿಯ ಕಡೆ ನೋಡಿದರು ಮತ್ತು ತಮ್ಮ ಕಾಲ ಬೆರಳುಗಳಿಂದ ಬಗೆಯ ವಕ್ರ ರೇಖೆಗಳನ್ನು ಎಳೆಯಲು ಪ್ರಾರಂಭಿಸಿದರು. ಅವರು ಬಹುವಾಗಿ ಅಳುತ್ತಿದ್ದರು. ಪ್ರಸಾದನದ ಅಲಂಕಾರಗಳೆಲ್ಲ ಕಣ್ಣೀರಿನಿಂದ ತೊಳೆದು ಹೋಗುತ್ತಿದ್ದು, ಆಮೇಲೆ ಅವರ ಕಂಬನಿಯ ಎದೆಯ ಕುಂಕುಮದೊಂದಿಗೆ ಬೆರೆತು ನೆಲಕ್ಕೆ ಬಿದ್ದಿತು. ಕೃಷ್ಣನಿಗೆ ಏನನ್ನು ಹೇಳಲು ಅವರಿಗೆ ತಿಳಿಯಲಿಲ್ಲ. ಮೌನವಾಗಿ ನಿಂತರು. ತಮ್ಮ ಹೃದಯಗಳಿಗೆ ತೀವ್ರವಾದ ಗಾಯವಾಗಿದೆ ಎನ್ನುವುದನ್ನು ಅವರ ಮೌನವೇ ಸೂಚಿಸ್ತಿದ್ರು. ಸೊ ಈ ಗೋಪಿಕೆಯರೆಲ್ಲ ತುಂಬಾ ದುಃಖದಿಂದ ನಿಟ್ಟುಸಿರ ಬಿಡಕ್ಕೆ ಶುರು ಮಾಡ್ಬಿಡ್ತಾರೆ. ಕೃಷ್ಣನ ಮುಖ ನೋಡೋ ಬದಲು ಅವ್ರೇನ್ ಮಾಡ್ತಾರೆ, ತಲೆ ತಗ್ಗಿಸ್ಕೊಂಡು ಭೂಮಿಯನ್ನು ನೋಡ್ತಾ ಅವರ ಬೆರಳಿನಲ್ಲಿ ಚಿತ್ರ ರೇಖೆಗಳನ್ನ ಆ ಭೂಮಿ ಮೇಲೆ ಮಣ್ಣಿನ ಮೇಲೆ ಎಳಿತಾ ಇರ್ತಾರೆ. ಆಮೇಲೆ ಬಹುವಾಗಿ ಅಳ್ತಾ ಇರ್ತಾರೆ. ಆಮೇಲೆ ಅವರು ಮಾಡ್ಕೊಂಡಿದ್ದ ಅಲಂಕಾರ ಎಲ್ಲ ಅವರ ಕಣ್ಣೀರಿನಿಂದಲೇ ತೊಳೆದು ಹೋಗ್ತಾ ಇರುತ್ತೆ. ಸೊ ಅವರ ಕಂಬನಿಯು ಎದೆ ಕುಂಕುಮದೊಂದಿಗೆ ಬೆರೆತು ಏನಾಗುತ್ತೆ, ನೆಲಕ್ಕೆ ಬೀಳ್ತಾ ಇರುತ್ತೆ ಎನ್ನುವುದು, ತಮ್ಮ ಹೃದಯಗಳಿಗೆ ತೀವ್ರವಾಗಿ ಗಾಯವಾಗಿದೆ ಎನ್ನುವುದನ್ನು ಅವರ ಮೌನವೇ ಇಲ್ಲಿ ತೋರಿಸ್ತಾ ಇದೆ. ಸೊ ಗೋಪಿಯರು ಸಾಮಾನ್ಯ ಸ್ತ್ರೀಯರಲ್ಲ. ಮೂಲ ತತ್ವದಲ್ಲಿ ಅವರು ಕೃಷ್ಣನ ಮಟ್ಟದಲ್ಲಿಯೇ ಇದ್ದರು. ಅವರೇನು ಸಾಮಾನ್ಯ ಸ್ತ್ರೀಯರಲ್ಲ, ಅವರು ಕೃಷ್ಣನ ಮಟ್ಟದಲ್ಲಿಯೇ ಇದ್ದಾರಂತೆ. ಅವರು ಅವನ ನಿರಂತರ ಸಂಗಾತಿಗಳು. ಬ್ರಹ್ಮ ಸಂಹಿತೆಯಲ್ಲಿ ದೃಢಪಡಿಸಿರುವಂತೆ ಅವರು ಕೃಷ್ಣನ ಲಾದಿನಿ ಶಕ್ತಿಯ ವಿಸ್ತರಣೆಗಳು. ರಾಧಾ ರಾಣಿ ಇದ್ದಾಳಲ್ಲ, ಅವರ ಒಂದು ವಿಸ್ತರಣೆ ಶಕ್ತಿಗಳು ಇವರೆಲ್ಲ ಗೋಪಿಕೆಯರು. ಅವನ ಶಕ್ತಿಯಾದ್ದರಿಂದ ಅವರು ಅವನಿಂದ ಭಿನ್ನರಲ್ಲ. ಕೃಷ್ಣನ ಮಾತುಗಳಿಂದ ಅವರು ಖಿನ್ನರಾದರು. ಅವನ ವಿಷಯದಲ್ಲಿ ಕಠಿಣವಾದ ಮಾತುಗಳನ್ನು ಬಳಸಲು ಅವರಿಗೆ ಮನಸ್ಸು ಬರಲಿಲ್ಲ. ಸೊ ಅವ್ರಿಗೆ ಕಠಿಣವಾದ ಮಾತುಗಳನ್ನು ಕೃಷ್ಣ ಅಷ್ಟೆಲ್ಲ ಹೇಳಿದ್ರು ಅವ್ರಿಗೆ ಖಿನ್ನರಾಗ್ತಾರೆ. ಆದ್ರೆ ಅದೇ ತರ ಕಠಿಣವಾದ ಮಾತುಗಳನ್ನ ಗೋಪಿಕೆಯರು ಆಡೋದಿಲ್ಲ. ಆದರೂ ಅವರು ಅವನ ನಿರ್ದಯ ಮಾತುಗಳಿಗಾಗಿ ಅಪೇಕ್ಷಿಸಲು ಬಯಸಿದರು. ಆದುದರಿಂದ ನಡುಗುವ ದನಿಯಲ್ಲಿ ಮಾತನಾಡಲು ಪ್ರಾರಂಭಿಸಿದರು. ಕೃಷ್ಣನವರಿಗೆ ಅತ್ಯಂತ ಪ್ರಿಯನಾದವನು ಅವನು, ಅವರ ಹೃದಯ, ಅವರ ಆತ್ಮ. ಆದುದರಿಂದ ಅವನ ವಿರುದ್ಧವಾಗಿ ಕಠಿಣವಾದ ಮಾತುಗಳನ್ನು ಬಳಸಲು ಅವರು ಇಷ್ಟಪಡಲಿಲ್ಲ. ಗೋಪಿಯರ ಹೃದಯಗಳಲ್ಲಿ ಕೃಷ್ಣನೊಬ್ಬನೇ ಇದ್ದನು. ಅವರು ಕೃಷ್ಣನಿಗೆ ಸಂಪೂರ್ಣವಾಗಿ ಶರಣಾಗತರು ಆಗಿದ್ರು. ಸಹಜವಾಗಿ ಇಂಥ ನಿರ್ದಯ ಮಾತುಗಳನ್ನು ಕೇಳಿದಾಗ ಉತ್ತರ ಕೊಡಬೇಕು ಎಂದು ಅವರಿಗೆ ಅನಿಸಿತು. ಈ ಪ್ರಯತ್ನದಲ್ಲಿ ಅವರ ಕಣ್ಣೀರು ಧಾರಾಕಾರವಾಗಿ ಹರಿಯಿತು. ಕೊನೆಗೂ ಬಹು ಪ್ರಯಾಸದಿಂದ ಅವರು ಮಾತಾಡ್ತಾರೆ. ಸೊ ಅವ್ರು ಅಳ್ತಾ ಇರ್ತಾರೆ, ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಅವ್ರಿಗೆ ಮತ್ತೆ ಮಾತಾಡ್ಬೇಕು, ಕಠೋರವಾಗಿ ಮಾತಾಡ್ಬೇಕು ಅನ್ನೋದು ಅವ್ರಿಗೆ ಬರೋದಿಲ್ಲ. ಅವರೆಲ್ಲ ಶರಣಾಗತರಾಗಿರುವಂಥದ್ದು. ಸೊ ಇವರು ಏನ್ ಮಾಡ್ತಾರೆ, ಕೊನೆಗೆ ಹೇಳ್ತಾರೆ, ಕೃಷ್ಣ ನೀನು ಬಹು ಕ್ರೂರಿ, ನೀನು ಹೀಗೆ ಮಾತನಾಡಬಾರದು. ನಾವು ಪೂರ್ಣವಾಗಿ ಬೆಳೆದ ಆಶ್ರಿತ ಆತ್ಮಗಳು, ದಯವಿಟ್ಟು ನಮ್ಮನ್ನು ಸ್ವೀಕರಿಸು ಮತ್ತು ನಿಷ್ಕುರುಣ ರೀತಿಯಲ್ಲಿ ಮಾತನಾಡಬೇಡ. ನಿಜ, ನೀನು ದೇವೋತ್ತಮ ಪರಮ ಪುರುಷ, ನಿನಗೆ ಮನ ಬಂದಂತೆ ನೀನು ಮಾಡಬಹುದು. ಆದರೆ ನಮ್ಮನ್ನು ಹೀಗೆ ಕ್ರೂರವಾಗಿ ನಡೆಸಿಕೊಳ್ಳುವುದು ನಿನ್ನ ಸ್ಥಾನಕ್ಕೆ ಘನತೆಯಲ್ಲ ಅಂತ ಅವರು ಕ್ರೂರವಾಗಿ
ಒಂಥರ ಕೋಪದಿಂದಾನೇ ಇದನ್ನ ಹೇಳ್ತಾರೆ. ನಿನ್ನ ಚರಣ ಕಮಲಗಳಲ್ಲಿ ಆಶ್ರಯ ಪಡೆಯಲು ನಾವು ಎಲ್ಲವನ್ನೂ ಬಿಟ್ಟು ನಿನ್ನ ಬಳಿಗೆ ಬಂದಿದ್ದೇವೆ. ನೀನು ಸರ್ವ ಸ್ವತಂತ್ರನು, ನಿನ್ನ ಮನ ಬಂದಂತೆ ಮಾಡಬಹುದು ಎಂದು ನಮಗೆ ತಿಳಿದಿದೆ. ಆದರೆ ನಮ್ಮನ್ನು ತಿರಸ್ಕರಿಸಬೇಡ ಎಂದು ಬೇಡುತ್ತೇವೆ. ನಾವು ನಿನ್ನ ಭಕ್ತರು, ನಮ್ಮನ್ನ ತಿರಸ್ಕರಿಸಬೇಡ, ನಾವೆಲ್ಲ ನಿನ್ನ ಭಕ್ತರೇ. ಶ್ರೀಮನ್ನಾರಾಯಣನು ತನ್ನ ಭಕ್ತರನ್ನು ಸ್ವೀಕರಿಸುವಂತೆ ನೀನು ನಮ್ಮನ್ನ ಸ್ವೀಕರಿಸು ಅಂತ ಕೇಳ್ಕೊತಾ ಇದ್ದಾರೆ. ಮುಕ್ತಿಗಾಗಿ ಶ್ರೀಮನ್ನಾರಾಯಣನು ಪೂಜಿಸುವವರು ಅನೇಕ ಮಂದಿ ಇದ್ದಾರೆ. ಅವನು ಅವರಿಗೆ ಮುಕ್ತಿಯನ್ನು ಅನುಗ್ರಹಿಸಿದ್ದಾನೆ. ಹಾಗೆಯೇ ನಿನ್ನ ಚರಣ ಕಮಲಗಳ ಹೊರತಾಗಿ ನಮಗೆ ಬೇರೆ ಆಶ್ರಯ ಇಲ್ಲದಿರುವಾಗ ನೀನು ಹೇಗೆ ನಮ್ಮನ್ನು ತಿರಸ್ಕರಿಸುತ್ತೀಯೇ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾವು ನಿನ್ನ ಚರಣ ಕಮಲಿಗೆ ನಾವು ಅಲ್ಲಿ ಚರಣ ಕಮಲಗಳಲ್ಲೇ ನಾವು ಆಶ್ರಯ ಪಡೆದಿದ್ದೇವೆ. ಹಾಗಾಗಿ ನೀನು ನಮ್ಮನ್ನು ತಿರಸ್ಕರಿಸೋದಕ್ಕೆ ಆಗೋದಿಲ್ಲ ಅನ್ನೋ ತರ ಹೇಳ್ತಾ ಇದ್ದಾರೆ. ಸೊ ಪ್ರೀತಿಯ ಕೃಷ್ಣ, ನೀನು ಪರಮ ಗುರು. ಮುಂದುವರಿದು ಅವರು ಹೇಳ್ತಾರೆ, ಈ ವಿಷಯದಲ್ಲಿ ಸಂದೇಹವೇ ಇಲ್ಲ. ಸ್ತ್ರೀಯರು ತಮ್ಮ ಗಂಡಿಯಂದಿರಿಗೆ ನಿಷ್ಠರಾಗಿರಬೇಕು, ತಮ್ಮ ಮಕ್ಕಳಲ್ಲಿ ದಯೆ ತೋರಿಸಬೇಕು, ಗೃಹಕೃತ್ಯವನ್ನು ನೋಡ್ಕೋಬೇಕು ಮತ್ತು ಸಂಸಾರದ ಹಿರಿಯರಿಗೆ ವಿಧೇಯರಾಗಿರಬೇಕು ಎನ್ನುವ ನಿನ್ನ ಆದೇಶಗಳನ್ನು ಖಂಡಿತವಾಗಿಯೂ ಶಾಸ್ತ್ರಗಳ ತತ್ವಗಳಿಗೆ ಅನುಗುಣವಾಗಿದೆ. ಆದರೆ ನಿನ್ನ ಚರಣ ಕಮಲಗಳ ರಕ್ಷಣೆ ಎಲ್ಲಿದ್ದು ಶಾಸ್ತ್ರಗಳ ಈ ಆದೇಶಗಳನ್ನೆಲ್ಲ ಸಂಪೂರ್ಣವಾಗಿ ಪಾಲಿಸಬಹುದು ಎಂದು ನಮಗೆ ತಿಳಿದಿದೆ. ಸೊ ಈ ಶಾಸ್ತ್ರಗಳು ಇದೆಲ್ಲ ಏನಿದೆ, ಆದೇಶಗಳು ಇದೆಲ್ಲ ನಾವು ಪಾಲಿಸ್ತಾನೆ ಇದೆ, ಇದೆಲ್ಲ ನಮ್ಗೆ ಗೊತ್ತಿದೆ. ನಮ್ಮ ಗಂಡದಿರು, ಸ್ನೇಹಿತರು, ಸಂಸಾರದವರು ಮತ್ತು ಮಕ್ಕಳು ನಮಗೆ ಪ್ರಿಯರಾಗಿರುವುದು ಮತ್ತು ಸಂತೋಷವನ್ನು ಕೊಡುವುದು ನಿನ್ನ ಸಾನ್ನಿಧ್ಯದಿಂದ ಮಾತ್ರ. ಎಲ್ಲವೂ ನಿನ್ನ ಸಾನ್ನಿಧ್ಯದಿಂದನೇ ಮಾತ್ರನೇ ಇಲ್ಲ ಆಗ್ತಾ ಇದೆ. ಮಕ್ಕಳು ನಮಗೆ ಪ್ರಿಯರಾಗಿರುವುದು, ಆಮೇಲೆ ಸಂಸಾರದಲ್ಲಿ ಈ ಒಂದು ಸಂತೋಷ ಇರೋದು ಎಲ್ಲವೂ ನಿನ್ನ ಸಾನ್ನಿಧ್ಯದಿಂದ ಮಾತ್ರನೇ. ಏಕೆಂದರೆ ನೀನೇ ಎಲ್ಲ ಜೀವಂತ ಪ್ರಾಣಿಗಳ ಪರಮಾತ್ಮ. ನೀನು ಒಳಗೆ ಇಲ್ಲದಿದ್ದರೆ ಮನುಷ್ಯನು ನಿಷ್ಪ್ರಯೋಜಕನಾಗುತ್ತಾನೆ. ನೀನು ಈ ದೇಹದಲ್ಲಿ ಇಲ್ದೇನೆ ಇದ್ರೆ ಮನುಷ್ಯ ಏನಾಗ್ತಾನೆ? ನಿಷ್ಪ್ರಯೋಜಕ. ಸೊ ನೀನು ದೇಹವನ್ನು ಬಿಟ್ಟಾಗ ಅದು ಕೂಡಲೇ ಸಾಯುತ್ತದೆ. ಸೊ ನೀನ್ ಯಾವಾಗ ಈ ದೇಹವನ್ನು ಬಿಡ್ತೀಯ, ಆ ಪರಮಾತ್ಮ ಅನ್ನೋನು ಹೋದ್ಮೇಲೆ ಈ ದೇಹ ಸಾಯುತ್ತೆ. ಸೊ ಇದನ್ನು ಹೇಳ್ತಾ ಇದ್ದಾರೆ. ಶಾಸ್ತ್ರಗಳ ಆದೇಶದ ಪ್ರಕಾರ ಹೆಣವನ್ನು ಕೂಡಲೇ ನದಿಗೆ ಎಸೆಬೇಕು ಅಥವಾ ಸುಡಬೇಕು. ಆದುದರಿಂದ ಈ ಜಗತ್ತಿನಲ್ಲಿ ಕಟ್ಟ ಕಡೆಗೆ ಅತ್ಯಂತ ಪ್ರೀತಿಯ ವ್ಯಕ್ತಿ ಯಾರು? ಭಗವಂತ, ದೇವೋತ್ತಮ ಪರಮ ಪುರುಷ ನೀನೇ ಅಂತ ಅವರು ಹೇಳ್ತಾ ಇದ್ದಾರೆ. ಆಮೇಲೆ ನಮ್ಮ ನಿಷ್ಠೆ ಮತ್ತು ಪ್ರೇಮಗಳನ್ನು ನಿನ್ನಲ್ಲಿ ಅರ್ಪಿಸಿರುವುದರಿಂದ ನಾವು ಗಂಡ, ಸ್ನೇಹಿತರು, ಪುತ್ರರು, ಪುತ್ರಿಯರು ಇವರೆಲ್ಲ ಕಳೆದುಕೊಳ್ಳುವ ಸಾಧ್ಯತೆ ಇಲ್ಲ. ಸೊ ನಿನ್ನಲ್ಲಿ ನಮಗೆ ಪ್ರೀತಿ ಇರೋದ್ರಿಂದ ನಮಗೆ ಅವ್ರನ್ನೆಲ್ಲ ಕಳ್ಕೊತೀವಿ ಅನ್ನೋ ಒಂದು ಇದು ಸಾಧ್ಯತೆನೇ ಇಲ್ಲ. ಒಬ್ಬ ಸ್ತ್ರೀಯು ನಿನ್ನನ್ನು ಪರಮಪತಿ ಎಂದು ಸ್ವೀಕರಿಸಿದರೆ ಬದುಕಿನ ದೈಹಿಕ ಪರಿಕಲ್ಪನೆಯ ಪ್ರಕಾರ ಅವಳು ಗಂಡನ್ನೇ ಕಳೆದುಕೊಳ್ಳುವುದೇ ಇಲ್ಲ. ಕಟ್ಟ ಕಡೆಗೆ ನೀನೇ ನಮ್ಮ ಪತಿ ಎಂದು ನಾವು ಸ್ವೀಕರಿಸಿದರೆ ಅನಂತರ ಬೇರೆಯಾಗುವುದು. ವಿಚ್ಛೇದನ ಅಥವಾ ವೈಧವ್ಯ ಇವುಗಳ ಪ್ರಶ್ನೆನೇ ಇರೋದಿಲ್ಲ. ನೀನೇ ಶಾಶ್ವತ ಪತಿ, ಶಾಶ್ವತ ಮಗ, ಶಾಶ್ವತ ಸ್ನೇಹಿತ ಮತ್ತು ಶಾಶ್ವತ ಪ್ರಭು. ಎಲ್ಲವೂ ನೀನೇ ಅಂತ ಇಲ್ಲಿ ಗೋಪಿಯರು ಹೇಳ್ತಾ ಇದ್ದಾರೆ. ನಿನ್ನೊಡನೆ ಬಾಂಧವ್ಯವನ್ನು ಸಾಧಿಸಿದವನು ಶಾಶ್ವತವಾಗಿ ಸುಖವಾಗಿ ಇರುತ್ತಾನೆ. ಎಲ್ಲಾ ಧಾರ್ಮಿಕ ತತ್ವಗಳನ್ನು ಬೋಧಿಸುವವನು ನೀನೆ. ಆದುದರಿಂದ ಮೊದಲು ನಿನ್ನ ಚರಣ ಕಮಲಗಳನ್ನ ಪೂಜಿಸ್ಬೇಕು ನಾವು. ಆದುದರಿಂದ ಶಾಸ್ತ್ರಗಳು ಆಚಾರ್ಯ ಉಪಾಸನಾ ಎಂದು ಹೇಳುತ್ತವೆ. ನಿನ್ನ ಚರಣ ಕಮಲಗಳ ಪೂಜೆಯೇ ಮೊಟ್ಟ ಮೊದಲನೆಯ ತತ್ವ. ಸೊ ಮೊದಲನೇ ತತ್ವ ಯಾವುದು ಅಂತಂದ್ರೆ ಭಗವಂತನ ಒಂದು ಚರಣ ಕಮಲಗಳ ಪೂಜೆ. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ನೀನೊಬ್ಬನೇ ಭೋಗಿ, ನೀನೇ ಭೋಕ್ತಾರ, ನೀನೊಬ್ಬನೇ ಒಡೆಯ ಮತ್ತು ನೀನೊಬ್ಬನೇ ಗೆಳೆಯ. ಆದುದರಿಂದ ಸ್ನೇಹಿತರೆನ್ನಿಸಿಕೊಳ್ಳುವವರನ್ನು, ಸಮಾಜವನ್ನು, ಪ್ರೇಮವನ್ನು ಬಿಟ್ಟು ನಾವು ನಿನ್ನ ಬಳಿಗೆ ಬಂದಿದ್ದೇವೆ. ಸೊ ನೀನೊಬ್ಬನೇ ನಿಜವಾದ ಒಂದು ಗೆಳೆಯ, ನೀನೇ ಸ್ನೇಹಿತ, ಸೊ ನೀನೊಬ್ಬನೇ ಒಡೆಯ. ಹಾಗಾಗಿ ನಾವು ಸಮಾಜವನ್ನು, ಪ್ರೇಮವನ್ನು ಎಲ್ಲ ಬಿಟ್ಟು ನಾವೆಲ್ಲ ಇಲ್ಲಿಗೆ ನಿನ್ನ ಕಡೆಗೆ ಬಂದಿದ್ದೇವೆ. ಈಗ ನೀನೇ ನಮ್ಮನ್ನು ಭೋಗಿಸುವವನು, ನಮ್ಮನ್ನು ಶಾಶ್ವತವಾಗಿ ಭೋಗಿಸು, ನಮ್ಮ ಒಡೆಯನಾಗಿರು. ಏಕೆಂದರೆ ಅದಕ್ಕೆ ನಿನಗೆ ಸಹಜವಾದ ಹಕ್ಕುಂಟು. ನಮ್ಮ ಪರಮ ಮಿತ್ರನಾಗಿರು, ಏಕೆಂದರೆ ಅದಕ್ಕೆ ನಿನಗೆ ಸಹಜವಾದ ಹಕ್ಕುಂಟು. ನಮ್ಮ ಪರಮ ಮಿತ್ರನಾಗು, ಏಕೆಂದರೆ ಸಹಜವಾಗಿ ನೀನು ಹಾಗಾಗಿದ್ದೀಯ. ಪರಮ ಪ್ರಿಯ ಎಂದು ನಿನ್ನನ್ನು ಆಲಂಗಿಸಲು ನಮಗೆ ಅವಕಾಶವನ್ನು ಮಾಡಿಕೊಡು ಅಂತ ಗೋಪಿಯರೆಲ್ಲ ಕೇಳ್ತಾ ಇದ್ದಾರೆ. ಅನಂತರ ಗೋಪಿಯರು ಕಮಲನಯನ ಕೃಷ್ಣನಿಗೆ ಹೀಗೆ ಹೇಳ್ತಾರೆ. ಮಾತಾಜಿ ಕಂಟಿನ್ಯೂ ಮಾಡ್ಲಾ? 6:5 ಆಯ್ತು. ಹರೇ ಕೃಷ್ಣ, ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಕಂಟಿನ್ಯೂ ಮಾಡ್ಲಾ? ಹರೇ ಕೃಷ್ಣ ಮಾತಾಜಿ. ಟೈಮ್ ಆಗಿದೆ ಮಾತಾಜಿ, ಟೈಮ್ ಆಗಿದೆ. ಟೈಮ್ ಆಗಿದೆ. ಇಷ್ಟಕ್ಕೆ ಸಾಕು ಮಾತಾಜಿ. ಇನ್ನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡುವ. ನಾಳೆ ಎಕ್ಸ್ಪ್ಲೈನ್ ಮಾಡಿ
ಮೊದ್ಲು. ಆಯ್ತು ಮಾತಾಜಿ. ಹರೇ ಒಂದು ಕೃಷ್ಣ. ಪೇಜ್ ಇದೆ ಇನ್ನು ಒಂದು ಪೇಜ್ ಇದೆ ಮಾತಾಜಿ, ಅದ್ ನಾಳೆ ಎಕ್ಸ್ಪ್ಲೇನ್ ಮಾಡಿ ಅಂತೆ. ಈಗ ಟೈಮ್ ಆಗಿದೆ. ಹೌದೌದು. ಹರೇ ಹೌದು. ಕೃಷ್ಣ. ಕಲ್ಪತರು ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಎಲ್ಲಾ ಭಕ್ತಾದಿಗಳಿಗೂ ವಂದನೆಗಳು. ಪ್ರವೀಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಕೃಷ್ಣ ಮಾತಾಜಿ ಧನ್ಯವಾದ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ದಂಡೋತ್ ಪ್ರಣಾಮ ಮಾತಾಜಿ. ಧನ್ಯವಾದಗಳು. ಧನ್ಯವಾದ. ಧನ್ಯವಾದಗಳು ಮಾತಾಜಿ, ಧನ್ಯವಾದಗಳು. ಒಂದು ಪೇಜ್ ಬಾಕಿ ಇದೆ ಮಾತಾಜಿ, ಅದು ನಾಳೆ ಎಕ್ಸ್ಪ್ಲೇನ್ ಮಾಡಿ ಮಾತಾಜಿ. ನಾಳೆ ಮಾಡೋಣ. ಓಕೆ. Okay. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಥ್ಯಾಂಕ್ ಯು ಮಾತಾಜಿ. ಕೃಷ್ಣ. ಮಾತಾಜಿ ಕ್ಲಾಸ್ ಎಂಡ್ ಮಾಡುದ ಮಾತಾಜಿ? ಮಾತಾಜಿ ಒಂದ್ ನಿಮಿಷ, ಇದು ಅಟೆಂಡೆನ್ಸ್ ಆಗ್ತಾ ಇದೆ. ಅಟೆಂಡೆನ್ಸ್ ಕೇಳ್ತಾ ಇದ್ದಾರೆ ಮಾತಾಜಿ. ಅಟೆಂಡೆನ್ಸ್ ಲಿಂಕ್ ಇದೆ, ಹಾಕ್ತಾ ಇದೀವಿ. ಆಯ್ತು, ಬೇಗ ಹಾಕಿ ಮಾತಾಜಿ. ಆಯ್ತು, ಆಯ್ತು. ಯಾಕಂದ್ರೆ ಆಯ್ತು. 6 o'clock ನಮ್ಗೆ ಫಿನಿಶ್ ಮಾಡ್ಲೇಬೇಕು ಮಾತಾಜಿ. ಹಾಗಾಗಿ ಆಯ್ತು ಆಯ್ತು ಮತ್ತೆ ಅವರೆಲ್ಲ ಹೊಟ್ಬಿಟ್ರ? ಹರೇ ಕೃಷ್ಣ. ಉಳಿದವರು ಶ್ಲೋಕ ಕ್ಲಾಸ್ಗೆ ಜಾಯಿನ್ ಆಗಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ಲರಿಗೂ. ಧನ್ಯವಾದಗಳು ಮಾತಾಜಿ. ಮಾತಾಜಿ ಚಿತ್ರ ಮೋಹಿನಿ ಮಾತಾಜಿ ಧನ್ಯವಾದಗಳು. ಎಂಡ್ ಮಾಡ್ತೀನಿ ಮಾತಾಜಿ ಕ್ಲಾಸ್.